ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಇದು ರೈತರ ಸಂಧಾನ ದೇಶದಲ್ಲಿ ಮೂಡಿದಂಥ ನಿರೀಕ್ಷೆ, ಈ ವಿಚಾರವಾಗಿ ನಾವು ಇವತ್ತು ಮಾತಾಡ್ತಾ ಇದ್ದೇವೆ. ಬಹುಮುಖ್ಯವಾಗಿ ಏನು ರೈತರು ಕಳೆದ 40 ದಿವಸಗಳಿಂದ ನಡೆಸಿಕೊಂಡು ಬಂದಂಥ ಪ್ರತಿಭಟನೆ ಅದು ಒಂದು ನಿರ್ಣಾಯಕ ಹಂತಕ್ಕೆ ಬರಬೇಕು ಅಂತ ಏನು ನಿರೀಕ್ಷೆಗಳಿತ್ತು. ಕಳೆದ 5ನೇ ಮಾತುಕತೆ 6ನೇ ಮಾತುಕತೆ ಎರಡು ಕೂಡ ವಿಫಲವಾಗಿತ್ತು. ಆ ನಂತರದ ಇವತ್ತಿನ 7ನೇ ಮಾತುಕತೆ ಕೂಡ ಏನಾದರೂ ಒಳ್ಳೆಯ ಫಲವನ್ನು ಅಥವಾ ಫಲಿತಾಂಶವನ್ನು ತಂದುಕೊಡ್ತೇದೋ ಅನ್ನೋ ಒಂದು ನಿರೀಕ್ಷೆ ಇತ್ತು. ಆದರೆ ಈಗಾಗಲೇ ಈ ಮಾತುಕತೆಯ ವಿಚಾರಗಳು ಏನು ಪ್ರಕಟವಾಗಿದೆ. ಮಧ್ಯಾಹ್ನದಿಂದ ಸಂಜೆ ತನಕ ನಡೆದಂಥ ಮಾತುಕತೆಯಲ್ಲಿ ರೈತರ ಬೇಡಿಕೆಗೆ ಸರ್ಕಾರ ಸ್ಪಂದಿಸಿಲ್ಲ. ಸೊ ಹಾಗಾಗಿ ಸ್ವಾಭಾವಿಕವಾಗಿ ಸಹಜವಾಗಿ ರೈತರು ನಾವು ಈ ಪ್ರತಿಭಟನೆಯನ್ನು ಮತ್ತೆ ಮುಂದುವರಿಸ್ತೇವೆ, ನಮ್ಮ ಈ ಒಂದು ಪ್ರತಿಭಟನೆ ಅಚಲವಾಗಿರುವಂಥದ್ದು ಅನ್ನೋದನ್ನು ಘೋಷಣೆ ಮಾಡಿದ್ದಾರೆ. ಸೊ ಒಟ್ಟು ಇವತ್ತಿನ ಮಾತುಕತೆ ಮತ್ತೆ ಮುಂದುವರೆದಿದೆ. ಸೊ ಹಿನ್ನೆಲೆಯಲ್ಲಿ ರೈತರು ಮತ್ತು ಸರ್ಕಾರದ ಜಟಾಪಟಿ ಮತ್ತೆ ಮುಂದುವರೆದಿದೆ. ಇದು 7ನೇ ಸುತ್ತಿನ ಮಾತುಕತೆ. ಸೊ 7ನೇ ಬಾರಿ ಈ ಒಂದು ಮಾತುಕತೆ ನಡೆದಿತ್ತು. ಈ ಮಾತುಕತೆಯಲ್ಲಿ ಏನೆಲ್ಲ ಆಯಿತು ಮತ್ತು ಈ ಮಾತುಕತೆ ಎಷ್ಟರ ಮಟ್ಟಿಗೆ ಫಲಪ್ರದವಾಯಿತು, ಈ ಎಲ್ಲ ವಿಚಾರವಾಗಿ ನಾವಿವತ್ತು ಮಾತಾಡಲಿಕ್ಕಿದ್ದೇವೆ. ಜೊತೆಗೆ ಈ ಮಾತುಕತೆ ಫಲಪ್ರದವಾಗಿಲ್ಲ ಅಂತಾದರೆ ಮುಂದೆ ಏನು ಅನ್ನುವಂಥ ಒಂದು ವಿಚಾರ ಕೂಡ ಇದೆ, ಪ್ರಶ್ನೆ ಕೂಡ ಇದೆ. ಈ ಎಲ್ಲ ವಿಚಾರವಾಗಿ ನಾವಿವತ್ತು ಈ ಒಂದು ಮಾತುಕತೆಯನ್ನು ನಡೆಸಲಿಕ್ಕಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಕರ್ನಾಟಕ ಪ್ರಾಂತ ರೈತ ಸಂಘದ ಉಪಾಧ್ಯಕ್ಷರಾಗಿರುವಂಥ ಯಾದವ್ ಶೆಟ್ಟಿ ಅವರು ನಮ್ಮ ಒಂದು ಸ್ಟುಡಿಯೋದಲ್ಲಿ ಭಾಗವಹಿಸಿದ್ದಾರೆ. ನಾನು ಅವರನ್ನು ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಯಾದವ್ ಶೆಟ್ಟಿ ಅವರೇ, ಜೊತೆಗೆ ಕರ್ನಾಟಕ ರಾಜ್ಯ ರೈತ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿರುವಂಥ ಓಸ್ವಾಲ್ಡ್ ಪ್ರಕಾಶ್ ಫೆರ್ನಾಂಡಿಸ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ವೀಕ್ಷಕರೇ, ಈ ನಡುವೆ ನಮ್ಮ ಜೊತೆಗೆ ಡಿಲ್ಲಿನಲ್ಲಿ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದಂಥ ರೈತ ಮುಖಂಡರುಗಳು ಮತ್ತು ರಾಜ್ಯದ ರೈತ ಮುಖಂಡರುಗಳು ಕೂಡ ಇವತ್ತು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಮಾತುಕತೆ ನಡೆಸಲಿಕ್ಕಿದ್ದಾರೆ. ಇವತ್ತು ನಡೆದಂಥ ಏನು ಮಾತುಕತೆ ಅಂದರೆ ಕೇಂದ್ರ ಸರ್ಕಾರ ಮೊನ್ನೆ ಏನು ಮಾತುಕತೆಗೆ ಕರೆದಿತ್ತು. ಆ ಮಾತುಕತೆ ಕೂಡ 4ನೇ ಸುತ್ತು, 5ನೇ ಸುತ್ತು, 6ನೇ ಸುತ್ತು ಮಾತುಕತೆ ಕೂಡ ಯಶಸ್ವಿ ಆಗಿರಲಿಲ್ಲ. ಸೊ 6ನೇ ಸುತ್ತು ಮಾತುಕತೆ ನಡೆಯುವ ಸಂದರ್ಭದಲ್ಲಿ ಭಾರಿ ನಿರೀಕ್ಷೆ ಇತ್ತು, ಏನಾದರೂ ಒಂದು ಮಟ್ಟಿಗೆ ಫಲಪ್ರದ ಆಗಬಹುದು ಅಂತ. ಆದರೆ 6ನೇ ಸುತ್ತು ಮಾತುಕತೆಯ ಸಂದರ್ಭದಲ್ಲಿ ಕೂಡ ರೈತರು ಏನು ತಮ್ಮ ಬಿಗಿಪಟ್ಟು ಅನ್ನು ಸಡಿಲಿಸಲಿಲ್ಲ. 3 ಮಸೂದೆಗಳನ್ನು ಹಿಂಪಡೆಯುವುದಷ್ಟೇ ನಮ್ಮ ಈ ಒಂದು ಧರಣಿ ಅಥವಾ ಪ್ರತಿಭಟನೆ ಉದ್ದೇಶ. ಸೊ ಅದನ್ನು ಮಾಡಿದರಷ್ಟೇ ನಾವು ಪ್ರತಿಭಟನೆಯಿಂದ ಹಿಂಪಡೆಯುತ್ತೇವೆ ಅಂತ ಮೊನ್ನೆಯ 6ನೇ ಸುತ್ತಿನ ಮಾತುಕತೆಯಲ್ಲಿ ರೈತರು ಹೇಳಿದ್ದರು. ಆನಂತರ ಪ್ರಧಾನಿಯವರು ಮಾಡಿದ ಮನ್ ಕಿ ಬಾತ್ ಭಾಷಣದಲ್ಲಿ ಪ್ರಧಾನಿಯವರು ಉಲ್ಲೇಖ ಮಾಡಿದ್ರು, ನಾವು ಯಾವುದೇ ಕಾರಣಕ್ಕೂ ಕೃಷಿ ಮಸೂದೆಯನ್ನು ಹಿಂಪಡೆಯುವುದಿಲ್ಲ ಅಂತ. ಸೊ ಅಲ್ಲಿಗೆ ಅದು ಜಟಾಪಟಿಯ ಒಂದು ಹಂತಕ್ಕೆ ಬಂದು ನಿಂತಿತ್ತು. ಇವತ್ತು 7ನೇ ಸುತ್ತಿನ ಮಾತುಕತೆ ರೈತರ ಪ್ರತಿಭಟನೆ 38ನೇ ದಿನಕ್ಕೆ ಕಾಲಿಟ್ಟಂಥ ಈ ದಿನದಂದು 7ನೇ ಸುತ್ತಿನ ಸಂಧಾನ ಮಾತುಕತೆ ಇವತ್ತು ನಡೆಯಿತು. ಇವತ್ತು ಕೇಂದ್ರದ ಪರವಾಗಿ ಕೇಂದ್ರ ಸಚಿವರಾಗಿರುವಂಥ ನರೇಂದ್ರ ತೋಮರ್ ಅವರು, ಆಮೇಲೆ ಪಿಯೂಷ್ ಗೋಯಲ್ ಅವರು, ಆಮೇಲೆ ಸೋಮ್ ಪ್ರಕಾಶ್ ಕೈಗಾರಿಕಾ ಸಚಿವರು, ಇವರೆಲ್ಲ ಇವತ್ತು ಕೃಷಿಕರ ಸಂಘಟನೆಯ ಅಥವಾ ರೈತರ ಸಂಘಟನೆಯ 30 ಪ್ರತಿನಿಧಿಗಳ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಸೊ ಈಗಾಗಲೇ ಆ ಮಾತುಕತೆ ಮುಕ್ತಾಯಗೊಂಡಿದೆ ಮತ್ತು ಆ ಮಾತುಕತೆ ಅಪೂರ್ಣವಾಗಿದೆ. ಅಂದರೆ ರೈತರ ನಿರೀಕ್ಷೆಯಂತೆ ಅದು ಫಲಪ್ರದ ಆಗಿಲ್ಲ. ಅಂದರೆ ಸರ್ಕಾರ ಇವತ್ತು ಹೇಳಿರುವಂಥದ್ದು, ಯಾದವ್ ಶೆಟ್ಟಿ ಅವರೇ ಮತ್ತು ಓಸ್ವಾಲ್ಡ್ ಅವರೇ, ಇವತ್ತು ಮತ್ತೆ ಸರ್ಕಾರ ಈ ಮೊದಲು ಹೇಳಿದ್ದನ್ನೇ ಪುನರುಚ್ಚಾರ ಮಾಡಿದ್ದು. ಸ್ವಲ್ಪ ಒಂದು ಅಂಶ ಅಥವಾ ಒಂದು ಪಟ್ಟು ಜಾಸ್ತಿ ಏನಂತ ಹೇಳಿದ್ರೆ, 3 ಮಸೂದೆಗಳ ವಿಚಾರವಾಗಿ ನಾವು ತಿದ್ದುಪಡಿ ಮಾಡಲಿಕ್ಕೆ ತಯಾರಿದ್ದೇವೆ, ತಿದ್ದುಪಡಿ ಮಾಡ್ತೇವೆ, ಆದರೆ ಮಸೂದೆಯನ್ನು ಹಿಂಪಡೆಯುವುದಿಲ್ಲ ಅಂತ. ಮಸೂದೆಯನ್ನು ಹಿಂಪಡೆಯುವುದಿಲ್ಲ. ಸೊ ಸರ್ಕಾರ ಕೂಡ ಬಿಗಿ ಪಟ್ಟು ಹಿಡಿದು ಕೂತ್ಕೊಂಡಿದೆ. ಇನ್ನೊಂದು ಕಡೆಯಿಂದ ರೈತರು ಕೂಡ ಬಿಗಿ ಪಟ್ಟು ಹಿಡಿದು ಕೂತ್ಕೊಂಡಿದ್ದಾರೆ. ಸೊ ರೈತರು ಘೋಷಣೆ ಮಾಡಿದ್ದಾರೆ, ನಮ್ಮ ಪ್ರತಿಭಟನೆ ಮುಂದುವರಿಯುತ್ತೆ ಅಂತ. ಸೊ ನಾನು ಈಗಾಗಲೇ ಹೇಳಿದಾಗೆ ಈ ದೇಶದ ಒಂದು ಚಾರಿತ್ರಿಕವಾದ ರೈತರ ಬಹುದೊಡ್ಡ ಒಂದು ಪ್ರತಿಭಟನೆ ಅಥವಾ ಒಂದು ಚಳವಳಿ ನಡೀತಾ ಉಂಟು. ಆ ಚಳವಳಿ ಮತ್ತೆ ಕೂಡ ಮುಂದಕ್ಕೆ ಹೋಗುವಂಥ ಎಲ್ಲ ಲಕ್ಷಣಗಳು ಇವತ್ತು ಕಾಣಿಸ್ತಾ ಇತ್ತು. ಅದು ಈಗ ಮತ್ತೆ ಸತ್ಯ ಆಗಿದೆ. ಯಾಕಂತ ಹೇಳಿದ್ರೆ ಈ ಒಂದು ಮಾತುಕತೆ ಅಪೂರ್ಣವಾದ ಹಿನ್ನೆಲೆಯಲ್ಲಿ ರೈತ ಸಂಘಟನೆಗಳು ಈ ಮೊದಲೇ ಘೋಷಣೆ ಮಾಡಿದಂತೆ ನಮ್ಮ ಇವತ್ತಿನ ಮಾತುಕತೆ ಕೂಡ ಯಶಸ್ವಿಯಾಗಿಲ್ಲ, ನಮ್ಮ ಬೇಡಿಕೆಗೆ ಸರ್ಕಾರ ಸ್ಪಂದಿಸುವುದಿಲ್ಲ, ಅಥವಾ ನಾವು ಕೇಳಿದಂತೆ ನಾವು ಆಗ್ರಹ ಮಾಡಿದಂತೆ ಈ 3 ಕೃಷಿ ಮಸೂದೆಯನ್ನು ಹಿಂಪಡೆಯುವುದಿಲ್ಲ ಅಂತ ಆದರೆ ನಾವು ಯಾವ ಕಾರಣಕ್ಕೂ ನಮ್ಮ ಪ್ರತಿಭಟನೆಯ ಸ್ಥಳದಿಂದ ಹಿಂದಕ್ಕೆ ಹೋಗುವುದಿಲ್ಲ, ಹಿಂದಕ್ಕೆ ಸರಿಯುವುದಿಲ್ಲ ಅನ್ನೋದನ್ನು ಹೇಳಿದರು. ಸೊ ಅದೇ ರೀತಿ ಆಗಿದೆ. ಸರ್ಕಾರ ತನ್ನ ಬಿಗಿಪಟ್ಟು ಅಥವಾ ತನ್ನ ನಿಲುವನ್ನು ಬದಲಿಸಿಲ್ಲ. ಇನ್ನೊಂದು ಕಡೆ ರೈತರು ಕೂಡ ತಮ್ಮ ನಿಲುವಿನಿಂದ ಬದಲಿಸಿಲ್ಲ ಅಥವಾ ಆ ನಿಲುವಿನಿಂದ ಅವರು ಸಡಿಲಿಸಲಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಮುಂದೆ ಏನು? ಯಾಕಂದರೆ
ಈಗಾಗಲೇ ದೇಶದ ಬೇರೆ ಬೇರೆ ಕಡೆಯಿಂದ ರೈತರು ಬಹುಮುಖ್ಯವಾಗಿ ದೊಡ್ಡ ಸಂಖ್ಯೆಯಲ್ಲಿ ಪಂಜಾಬ್ ಇರ್ಬೋದು, ಹರಿಯಾಣ ಇರ್ಬೋದು, ಅಥವಾ ಉತ್ತರ ಭಾರತದ ರೈತರು ಈ ಒಂದು ದಿಲ್ಲಿಯಲ್ಲಿ ಸೇರಿಕೊಂಡಿದ್ದಾರೆ ಅಥವಾ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಸೊ ನಾವು ನಿನ್ನೆಯ ಬೆಳವಣಿಗೆ ನೋಡಿದರೆ ಅದು ಶೆಟ್ಟರೆ ಹೊಸವರ್ಲ್ಡ್ ಅವರೇ, ಮಹಾರಾಷ್ಟ್ರದಿಂದ ದೊಡ್ಡ ಸಂಖ್ಯೆಯಲ್ಲಿ ರೈತರು ನಿನ್ನೆ ದಿಲ್ಲಿ ತಲುಪಿದ್ದಾರೆ. ಸೊ ಏನಾಗಬಹುದು ಈಗ? ರೈತರು, ನೀವೀಗ ರೈತ ಸಂಘಟನೆಯ ಪ್ರತಿನಿಧಿಗಳಿದ್ದೀರಿ. ಈ ಒಂದು ಕೃಷಿ ಮಸೂದೆ ಘೋಷಣೆ ಆದ ಸಂದರ್ಭದಲ್ಲೇ ನೀವು ಇಡೀ ರಾಜ್ಯದಲ್ಲಿ ಜೊತೆಗೆ ಜಿಲ್ಲೆಯಲ್ಲಿ ಕರಾವಳಿಯಲ್ಲಿ ಈ ಮಸೂದೆ ಅದು ರೈತರ ವಿರೋಧಿಯಾಗಿದೆ ಅನ್ನೋ ನೆಲೆಯಲ್ಲಿ ನೀವು ಪ್ರಚಾರ ಕಾರ್ಯಗಳನ್ನು ಸಮಾವೇಶಗಳನ್ನು ನಡೆಸಿಕೊಂಡು ಬಂದವರು. ಆನಂತರ ನಿಮ್ಮ ಸಂಘಟನೆಗಳು ಬೆಂಗಳೂರಿನಲ್ಲಿ ಡೆಲ್ಲಿಯಲ್ಲಿ ನಡೆಯುತ್ತಿರುವಂಥ ರೈತರ ಪ್ರತಿಭಟನೆಗೆ ಬೆಂಬಲವಾಗಿ ಬೆಂಗಳೂರಿನಲ್ಲಿ ಸಭೆಗಳನ್ನು ಅಥವಾ ಪ್ರತಿಭಟನೆಗಳನ್ನು ಧರಣಿಗಳನ್ನು ನಡೆಸಿದಾಗ ಅದರಲ್ಲಿ ನೀವು ಭಾಗವಹಿಸಿದವರು. ಈಗ ಒಟ್ಟು ನಿಮ್ಮ ರೈತ ಸಂಘದ ನಿಲುವುಗಳು ಏನು ಅಂತ? ಇದೊಂದು ಸ್ವತಂತ್ರ ಚಳವಳಿಯ ಇತಿಹಾಸದಲ್ಲಿ ಒಂದು ಚಾರಿತ್ರಿಕವಾದ ಪ್ರತಿಭಟನೆ. ಲಕ್ಷಾಂತರ ಜನ ಸೇರಿದಂಥ ಸುಮಾರು 40 ದಿನಗಳಿಂದ ಈ ಚಳವಳಿ ನಡೆಯುತ್ತಾ ಇದೆ. ಹೌದು, 40 ಮಂದಿ ಹುತಾತ್ಮರಾಗಿದ್ದಾರೆ. ಇಲ್ಲಿ ಸರ್ಕಾರ ಯಾವುದೇ ಮೊಂಡುವಾದ ಅಟವಾದ ಮಾಡಿ ಕೃಷಿ ಮದನ್ನು ಹಿಂತೆಗೆಯುವುದಿಲ್ಲ ಎನ್ನುವಂಥ ಮಾತೇನಿದೆ, ಅದು ನಿಜವಾಗಿ ಕೂಡ ಸರಿಯಾದ ಕ್ರಮ ಅಲ್ಲ. ಈ ದೇಶದ ಅನ್ನದಾತರು ಎಷ್ಟೊಂದು ಚಾರಿತ್ರಿಕ ರೀತಿಯಲ್ಲಿ ಈ ಮೊದಲು ಬಿಜೆಪಿಯವರೇ ವಿರೋಧ ಮಾಡಿದಂಥ ಇದು ಮಸೂದೆ. ಬಿಜೆಪಿಯವರು ಈ ಮೊದಲು ಇದನ್ನು ವಿರೋಧ ಮಾಡಿದಾರಂತ ನೀವು ಹೇಳಿದ್ರಿ, ಕರೆಕ್ಟ್. ಆದರೆ ಬಿಜೆಪಿಯ ಸಂಘಟನೆ ಅಥವಾ ಸಂಘ ಪರಿವಾರದ ವ್ಯಾಪ್ತಿಯಲ್ಲೇ ಇರುವಂಥ ಕಿಸಾನ್ ಸಂಘಟನೆಗಳಿದಾವಲ್ಲ, ಅವರು ಕೂಡ ಇದನ್ನು ವಿರೋಧ ಮಾಡ್ತಾನೆ ಇದ್ದಾರೆ. ಅದರ ಎಲ್ಲ ಬಂದು ಬಹಿರಂಗವಾಗಿ ಹೇಳಿಕೊಳ್ಳುವುದಿಲ್ಲ. 2012ನೇ ಇಸವಿಯಲ್ಲಿ ಸ್ವತಃ ನರೇಂದ್ರ ಮೋದಿಯವರೇ ಪಾರ್ಲಿಮೆಂಟ್ ಮಾಡಿದ ಭಾಷಣದ ಅಂಶಗಳು ಮತ್ತು ಬಿಜೆಪಿಯ ನಾಯಕರಾದ ಸುಷ್ಮಾ ಸ್ವರಾಜ್ ಮಾಡಿದ ಕಾರ್ಯಕ್ರಮ, ಯಾವುದೇ ಒಬ್ಬ ಬಿಜೆಪಿ ಕಾರ್ಯಕರ್ತ ಆ ಭಾಷಣವನ್ನು ಕೇಳಿದರೆ ಈ ಮಸೂದೆಯ ಕರಾಳ ಮುಖ ಗೊತ್ತಾಗ್ತದೆ. ಅತ್ಯಂತ ಪ್ರಮುಖವಾಗಿ ಒಬ್ಬ ರೈತ ಒಂದು ಹುತಾತ್ಮನಾದಾಗ ಒಂದು ಯಾವುದು ಡೆತ್ ನೋಟನ್ನು ಬರೆದಿದ್ದಾನೆ. ನಾನು ಅದನ್ನು ಓದ್ತೆ. ನಾವು ಎಷ್ಟು ದಿನಗಳವರೆಗೆ ಈ ಚಳವಳಿಯಲ್ಲಿ ಕುಳಿತುಕೊಳ್ಳಬೇಕು? ಈ ಸರ್ಕಾರ ನಮ್ಮ ಅಹವಾಲನ್ನು ಎಂದಿಗೂ ಆಲಿಸದು. ಸಮಸ್ಯೆಗೆ ಏನಾದರೂ ಪರಿಹಾರ ದೊರೆಯಬಹುದು ಎಂದು ಉದ್ದೇಶದಿಂದ ನಾನು ಪ್ರಾಣತ್ಯಾಗ ಮಾಡುತ್ತಿದ್ದೇನೆ ಅನ್ನುವಂಥದ್ದನ್ನು ಒಬ್ಬ ರೈತ ಪ್ರಾಣತ್ಯಾಗ ಮಾಡುವಾಗ ಈ ಮಾತನ್ನು ಹೇಳ್ತಾರೆ. ಈ ರೀತಿ 40 ಮಂದಿ ಹುತಾತ್ಮರಾಗಿದ್ದಾರೆ. ಒಂದು ಚಾರಿತ್ರಿಕ ಪ್ರತಿಭಟನೆ, ಇದು ಮರಣ ಶಾಸನ ಆಗಿದೆ. ಇದನ್ನು ಈ ದೇಶದ ಆರ್ಥಿಕ ತಜ್ಞರು, ಈ ದೇಶದ ಕೃಷಿ ತಜ್ಞರು, ಬೇರೆ ಬೇರೆ ಸುಪ್ರೀಂ ಕೋರ್ಟ್ ವಕೀಲರು ಎಲ್ಲ ರೀತಿಯಲ್ಲಿ ಇದನ್ನು ವಿರೋಧ ಮಾಡ್ತಾರೆ, ಸ್ಪಷ್ಟವಾಗಿ ಹೇಳಿದ್ದಾರೆ. ಇವರು ಸುಳ್ಳು ಹೇಳ್ತಾ ಇದ್ದಾರೆ. ಈ ಚಳವಳಿಯನ್ನು ಹತ್ತಿಕ್ಕಲಿಕ್ಕಾಗಿ ಏನೆಲ್ಲ ಕಸರತ್ತು ಮಾಡಿದ್ದಾರೆ ಅಂತ ಹೇಳಿದರೆ ಅದು ಮುಂದಕ್ಕೆ ಮಾತಾಡುವ. ಈಗ ನೀವು ನಿಮ್ಮ ಪ್ರಕಾರ ಚಳವಳಿ ಮತ್ತೆ ಕೂಡ ಖಂಡಿತ ಕೂಡ ಮುಂದುವರಿಯುತ್ತದೆ. ನ್ಯಾಯ ಸಿಗದೆ ಯಾವುದೇ ಕಾರಣಕ್ಕೂ ಈ ದೇಶದ ಚಳವಳಿ ಇದು ನಿಲ್ಲುವುದಿಲ್ಲ. ಸಿಗುವವರೆಗೂ ಕೂಡ ಹೋರಾಟ ಮಾಡೋದು ಒಂದು ಕಂಕಣಬದ್ಧರಾಗಿ ಕಟಿಬದ್ಧರಾಗಿ. ಇದು ಓಸ್ವಾಲ್ಡ್ ಅವರೇ ಇವತ್ತಿನ ಮಾತುಕತೆ ವಿಚಾರಗಳನ್ನು ಈಗ ನಿಮಗೂ ಇಷ್ಟೊತ್ತಿಗೆ ಗೊತ್ತಾಗಿದೆ ನೋಡಿ. ಇದು ನೋಡಿ, ನಾಡ್ದು 6 ತಾರೀಕಿಗೆ ಜನವರಿ 8ನೇ ತಾರೀಕಿಗೆ ಮತ್ತೆ ಮುಂದುವರಿದ ಮಾತುಕತೆ. ಅದು ಅಲ್ಲ, 6ಕ್ಕೆ ನೋಡಿ ಮಹಿಳಾ ದಿನಾಚರಣೆ ಮಾಡ್ತೇವೆ ಅಂತ ಹೇಳಿದ್ದಾರೆ. 13ಕ್ಕೆ ರೈತರ ದಿನಾಚರಣೆ ಆಚರಿಸ್ತೇವೆ ಅಂತ ಹೇಳಿದ್ದಾರೆ. 26ಕ್ಕೆ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ನಾವು ಕೂಡ ಎಲ್ಲ ಇವತ್ತು ಸುಮಾರು 40 ಸಂಘಟನೆಯ ಎಲ್ಲ ಮುಖಂಡರುಗಳು ಎಲ್ಲ ಅಲ್ಲಿ ಇರುವಂತ ಎಲ್ಲ ಹೋರಾಟಗಾರರು ಸೇರಿ ಲಕ್ಷಾಂತರ ಹೋರಾಟಗಾರರು ಒಂದೇ ಈ ದೇಶದ ಜೆಂಡ ರಾಷ್ಟ್ರ ಧ್ವಜದ ಮೇಲೆ ಇಟ್ಕೊಂಡು ನಾವು ಪರೇಡ್ ಮಾಡ್ತೇವೆ. ಗಣರಾಜ್ಯೋತ್ಸವ ದಿನದಂದು ಪರೇಡ್ ಮಾಡ್ತೇವೆ. ಹೇಗೆ ತಡೀತಾರೆ ಅದನ್ನು ನಾವು ನೋಡ್ತೇವೆ ಅಂತ ಹೇಳಿದ್ದಾರೆ. ಖಂಡಿತವಾಗಿ ಅದಕ್ಕೋಸ್ಕರ ಇದು ಯಾವುದೇ ಸರ್ಕಾರ ಇದರಲ್ಲಿ ಇದು ಮಾಡಿದ್ರು ಎಷ್ಟು ಹಠ ಹಿಡಿತದೋ ಅಷ್ಟು ಹಠ ನಾವು ಹಿಡಿತೇವೆ. ಗೊತ್ತಿದೆ, ನಾವು ಅನ್ನದಾತರು. ನಾವು ಇವತ್ತು ಸರ್ಕಾರಕ್ಕೆ ಹಠ ಯಾಕೆಂದ್ರೆ ಇವತ್ತು ನೋಡಿ, ನಾವು ನಮ್ಮ ಹೊಟ್ಟೆಗೋಸ್ಕರ ಹೋರಾಟ ಮಾಡ್ತಾ ಇದ್ದೇವೆ. ಇವತ್ತು ಸರ್ಕಾರ ಇವತ್ತು ಕಾರ್ಪೊರೇಟ್ ಸಂಸ್ಥೆಗಳ ಪರವಾಗಿ ಹಠ ಕೂತ್ಕೊಂಡಿದೆ ವಿನಃ ನಾವು ನಮ್ಮ ಹೊಟ್ಟೆಗೋಸ್ಕರ ಹೋರಾಟ ಮಾಡ್ತಾ ಇದ್ದೇವೆ. ಇವ್ರು ನೋಡಿ, ಇವರು ಕಾರ್ಪೊರೇಟ್ ಸಂಸ್ಥೆಗಳಿಗೆ ಪ್ರಾಮಿಸ್ ಮಾಡಿರ್ಬೇಕು, ಏನಾದ್ರೂ ಅವ್ರಿಗೆ ಚುನಾವಣೆ ಸಂದರ್ಭದಲ್ಲಿ ಅವರ ಹತ್ರ ಮುಲಾಜಲ್ಲಿ ಇರಬೇಕು. ಇಲ್ದಿದ್ರೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದು ನಾಯಕನಾದವನಿಗೆ ಈ ದೇಶದ ಪ್ರಧಾನದ ಒಂದು ತಾಯಿರದೆ ಬೇಕಿತ್ತು. ಆದ್ರೆ ಆ ತಾಯಿರದೆ ಇಲ್ಲ ಅವರ ಹತ್ರ ಇವತ್ತು ನೋಡಿ. ಈ ತರ ಒಂದು ರೈತರು
ದೆಹಲಿಯಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ಒಂದು ಮಾತು ಇಷ್ಟರವರೆಗೆ ಕಳೆದ ಏನು ಇವತ್ತು 40ನೇ ದಿನ, ಇವತ್ತು 40ನೇ ದಿನದವರೆಗೆ ಕೂತ್ಕೊಂಡಿದ್ದಾರೆ. ಮಳೆ ಬಂದಿದೆ, ಚಳಿ ಬಂದಿದೆ, ಒಂದು ನಿಮಿಷ ಅಲ್ಲಿ ಚಳಿಯಲ್ಲಿ ನಿಲ್ಲಲಿಕ್ಕೆ ಆಗದ ಪರಿಸರದಲ್ಲಿ ಆ ಸಂದರ್ಭದಲ್ಲಿ ಇವತ್ತು ರೈತರು ಏನು ಸುಮಾರು 55 ಜನ ರೈತರು ಸಾವಿಗೀಡಾಗಿದ್ದಾರೆ. ನಿನ್ನೆ ಅಲ್ಲ ಮೊನ್ನೆ 2 ಜನ ರೈತರು ಸಾವಿಗೀಡಾಗಿದ್ದಾರೆ. ನಿಮ್ಗೆ ಗೊತ್ತಿದೆ. ಮೊನ್ನೆ ಒಬ್ರು ಶೌಚಾಲಯದಲ್ಲಿ ಸುಸೈಡ್ ಮಾಡ್ಕೊಂಡಿದ್ದಾರೆ. ಅವರು ಹೇಳಿದ್ದಾರೆ ನನ್ನ ನನ್ನ ಇದನ್ನು ಹೆಣವನ್ನು ಹೋರಾಟ ಮಾಡಿದ ಜಾಗದಲ್ಲೇ ಉಳ್ಬೇಕಂತ ಹೇಳಿದ್ರು. ಈ ಹೋರಾಟ ಮಾಡಿದ ಜಾಗದಲ್ಲೇ ಇಷ್ಟೊಂದು ಚಿಂತಾಜನಕ ಪರಿಸ್ಥಿತಿ ಇರುವಾಗ ಕೂಡ ಇವತ್ತು ಈ ದೇಶದ ಪ್ರಧಾನಮಂತ್ರಿ ಅವರು ಏನು ಮಾತಾಡ್ತಾರೆ ನೀವು ನೋಡ್ಬೇಕಿತ್ತು. ನೀವು ನೋಡಿರ್ಬಹುದು, ಬಿಹಾರದ ಒಬ್ಬ ನಟ ಮುಂಬೈಯಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಬೇಕಿದ್ರೆ ಇವತ್ತು ಜಸ್ಟಿಸ್ ಫಾರ್ ಸುಶಾಂತ್ ಸಿಂಗ್ ರಾಜ್ಪೂತ್ ಅಂತ ಎಲ್ಲರೂ ಏನು ಟ್ವಿಟ್ಟರ್ಗಳಲ್ಲಿ, ಫೇಸ್ಬುಕ್ಗಳಲ್ಲಿ, ವಾಟ್ಸ್ಆ್ಯಪ್ಗಳಲ್ಲಿ ಹ್ಯಾಶ್ಟ್ಯಾಗ್ ಹಾಕೊಂಡು ತಿರುಗಾಡ್ತಾ ಇದ್ರು. ಇವತ್ತು ಎಲ್ಲಿ ಹೋಗಿದ್ದಾರೆ ಇವರು? ಇವತ್ತು ಏನಾದರೂ ರೈತರ ಮೇಲೆ ಏನಾದರೂ ಪ್ರೀತಿ ಇದೆಯಾ, ಚಿಂತನೆ ಇದೆ? ಈ ದೇಶಕ್ಕೆ ಅನ್ನ ಕೊಟ್ಟವ್ರು ನಾವು, ಏನಾದರೂ ಇವರು ಚಿಂತನೆ ಮಾಡಿದ್ದಾರೆ? ನಮಗೆ ಇದನ್ನು ಹೇಳಲಿಕ್ಕೆ ನಮ್ಮ ಕಣ್ಣಲ್ಲಿ ನೀರು ಬರ್ತದೆ. ಆ ಥರ ಪರಿಸ್ಥಿತಿ ಇವತ್ತು ಇದ್ದೇವೆ ನಾವು. ಎಸ್ ಓಸ್ವಾಲ್ಡ್ ಅವರು, ನಾವೀಗ ಸಣ್ಣ ಒಂದು ಬ್ರೇಕ್ ತೆಗೆದು ಬ್ರೇಕ್ ನಂತರ ಈ ಮಾತುಕತೆ ಮತ್ತೆ ಮುಂದುವರಿಯುತ್ತದೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಎಸ್, ರೈತರ ಚಳವಳಿ ಕೇಂದ್ರದ ಸಂಧಾನ, ಈ ವಿಚಾರವಾಗಿ ಇವತ್ತು ನಾವು ಮಾತಾಡ್ತಾ ಇದ್ದೇವೆ. ಏನು ಈ ದಿವಸ ದೆಹಲಿಯಲ್ಲಿ ಏನು ರೈತ ಸಂಘಟನೆಗಳ ಮುಖಂಡರುಗಳ ಜೊತೆಗೆ ಕೇಂದ್ರ ಸರ್ಕಾರ ಒಂದು ಮಾತುಕತೆಯನ್ನು ಆಯೋಜಿಸಿತ್ತು. ಕಳೆದ 40 ದಿನಗಳಿಂದ ರೈತರು ಡೆಲ್ಲಿಯಲ್ಲಿ ನಡೆಸ್ತಾ ಇರುವಂಥ ಬೃಹತ್ ಅಥವಾ ಚಾರಿತ್ರಿಕವಾದಂಥ ಒಂದು ಪ್ರತಿಭಟನೆಯ ಸಂದರ್ಭದಲ್ಲಿ ಸರ್ಕಾರ ಇದು 7ನೇ ಬಾರಿಗೆ ಈ ಒಂದು ಮಾತುಕತೆಯನ್ನು ಕರೆದಿತ್ತು. ಈ ಮೊದಲು ಕರೆದಂಥ 6 ಮಾತುಕತೆಗಳು ಕೂಡ ಅದು ವಿಫಲವಾಗಿತ್ತು. ಅಂದರೆ ರೈತರ ಬೇಡಿಕೆಗೆ ಸರ್ಕಾರ ಒಪ್ಪದೇ ಇದ್ದ ಕಾರಣಕ್ಕಾಗಿ ಪ್ರತಿಭಟನೆಯನ್ನು ರೈತರು ಮತ್ತೆ ಮುಂದೆ ಕೊಂಡೋಗಿದ್ದರು. ಸೊ ಹಾಗಾಗಿ ಇವತ್ತು 7ನೇ ಸುತ್ತಿನ ಮಾತುಕತೆ ನಡೆದಿತ್ತು. ಸೊ ಈ ಮಾತುಕತೆ ಈಗಾಗಲೇ ಏನು ಮುಗಿದಿದೆ. ಸೊ ಈ ಒಂದು ಮಾತುಕತೆಯ ಏನು ಅದು ಎಷ್ಟರ ಮಟ್ಟಿಗೆ ಫಲಪ್ರದ ಅಥವಾ ಎಷ್ಟು ಮಟ್ಟಿಗೆ ಏನು ದೇಶದ ಜನ ಇವತ್ತು ನಿರೀಕ್ಷೆ ಮಾಡಿಕೊಂಡಿತ್ತು ಅನ್ನುವ ಒಂದು, ಅಥವಾ ಯಾಕಂತ ಹೇಳಿದ್ರೆ ಮೊನ್ನೆಯ ಒಂದು ಸಂದರ್ಭದಲ್ಲಿ ಭಾರಿ ದೊಡ್ಡ ನಿರೀಕ್ಷೆ ಮೂಡಿತ್ತು. ಏನೋ ಒಂದು ಹಂತದಲ್ಲಿ ಅದು ಒಂಥರ ಕಾಂಪ್ರಮೈಸ್ ಆಗುವ ಲೆವೆಲ್ಗೆ ಬರಬಹುದು ಅಂತ, ಆದರೆ ಆಗಲಿಲ್ಲ. ಸೊ ಇವತ್ತಿನ ಏನು ಈ ಒಂದು ಮಾತುಕತೆ ಸಂದರ್ಭದಲ್ಲಿ, ಸಂಧಾನ ಮಾತುಕತೆಯಲ್ಲಿ ಕೂಡ ಮತ್ತಷ್ಟು ನಿರೀಕ್ಷೆಗಳಿತ್ತು. ಆದರೆ ಆ ನಿರೀಕ್ಷೆಗಳೆಲ್ಲ ಮತ್ತೆ ಹುಸಿಯಾಗಿದೆ. ಅಂದರೆ ಈಗಾಗಲೇ ಈ ಮಾತುಕತೆ ಮುರಿದು ಬಿದ್ದಿದೆ, ವಿಫಲವಾಗಿದೆ. ಸೊ ಇಂಥ ಸಂದರ್ಭದಲ್ಲಿ ನಾವು ರೈತರ ಮುಖಂಡರುಗಳ ಜೊತೆಗೆ ಮಾತಾಡ್ತಾ ಇದ್ದೇವೆ. ಕರ್ನಾಟಕ ರಾಜ್ಯ ಪ್ರಾಂತ ರೈತ ಸಂಘದ ಉಪಾಧ್ಯಕ್ಷರಾಗಿರುವಂಥ ಯಾದವ್ ಶೆಟ್ಟಿಯವರು ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಅಧ್ಯಕ್ಷರಾಗಿರುವಂಥ ಓಸ್ವಾಲ್ಡ್ ಪ್ರಕಾಶ್ ಫರ್ನಾಂಡಿಸ್ ಅವರು ನಮ್ಮ ಜೊತೆಗೆ ಮಾತುಕತೆಯಲ್ಲಿದ್ದಾರೆ. ಸೊ ನಾವು ಈಗಾಗಲೇ ಇವತ್ತಿನ ಫಲಿತಾಂಶ ನೋಡಿದ್ದೇವೆ. ಅಂದರೆ ಅಲ್ಲಿ ಏನು ರೈತರು ಎಸ್ ಈ ನಡುವೆ ನಮ್ಮ ಜೊತೆಗೆ ಗುರುಪ್ರಸಾದ್ ಕೆರೆಕೋಡ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ನಾನು ಗುರುಪ್ರಸಾದ್ ಕೆರೆಕೋಡ್ ಅವರನ್ನು ಈ ಸಂದರ್ಭದಲ್ಲಿ ಮಾತಾಡಿಸ್ಕೊಳ್ತೇನೆ. ಸರ್, ಹಲೋ. ಹೇಳಿ ಸರ್. ಎಸ್ ಗುರುಪ್ರಸಾದ್ ಕೆರೆಕೋಡ್ ಅವರು ದಲಿತ ಸಂಘಗಳ ಏನು ಸಂಘಟನೆಗಳ ಒಕ್ಕೂಟದ ರಾಜ್ಯ ಅಧ್ಯಕ್ಷರು ಮತ್ತು ಈಗಾಗಲೇ ದಿಲ್ಲಿಯಲ್ಲಿ ಈ ರೈತರು ನಡೆಸ್ತಾ ಇರುವಂತಹ ಪ್ರತಿಭಟನೆಯಲ್ಲಿ ಕರ್ನಾಟಕದ ಒಬ್ಬ ಪ್ರತಿನಿಧಿಯಾಗಿ, ರೈತರ ಪ್ರತಿನಿಧಿಯಾಗಿ, ಸಾಮಾಜಿಕ ಸಂಘಟನೆಗಳ ಪ್ರತಿನಿಧಿಯಾಗಿ ಆ ಧರಣಿಯಲ್ಲಿ ಭಾಗವಹಿಸಿ ಬಂದವರು. ಸರ್, ಈಗ ಇವತ್ತಿನ 7ನೇ ಸುತ್ತಿನ ಮಾತುಕತೆ ಮತ್ತೆ ಮುರಿದು ಬಿದ್ದಿದೆ ಅಥವಾ ವಿಫಲವಾಗಿದೆ. ಸರ್ಕಾರ ಮತ್ತೆ 8ನೇ ತಾರೀಕಿಗೆ ಮತ್ತೆ ಮಾತುಕತೆ ಮಾಡುವ ಅಂತ ಹೇಳಿದೆ. ರೈತರು ಬಾರಿ ಸ್ಪಷ್ಟವಾಗಿ ಹೇಳಿದ್ದಾರೆ, ನಮ್ಮ 3 ಬೇಡಿಕೆ ಈಡೇರದಿದ್ದರೆ, ನೀವು 3 ಮಸೂದೆಯನ್ನು ಹಿಂದೆಗೆದುಕೊಳ್ಳದಿದ್ದರೆ ನಾವು ಯಾವ ಕಾರಣಕ್ಕೂ ಪ್ರತಿಭಟನೆಯನ್ನು ಹಿಂದೆಗೆದುಕೊಳ್ಳುವುದಿಲ್ಲ ಅಂತ. ಸೊ ಸರ್ಕಾರ ಇವತ್ತು ಹೇಳಿರುವಂಥದ್ದು, ನಾವು ಬೇಕಿದ್ದರೆ 3 ಮಸೂದೆಯಲ್ಲಿ ನೀವು ಹೇಳುವಂಥ ತಿದ್ದುಪಡಿಗಳನ್ನು ಮಾಡುತ್ತೇವೆ ಅಂತ. ರೈತರು ಇಲ್ಲ, ಅದಾಗಲ್ಲ, ಮಸೂದೆಯನ್ನು ಹಿಂದೆಕೊಳ್ಬೇಕಂತ ಹೇಳುವಂಥದ್ದು. ಈಗ ಗುರುಪ್ರಸಾದ್ ಸರ್, ಈ ಪ್ರತಿಭಟನೆ ಮುಂದಕ್ಕೆ ಏನು ಹೋಗ್ಬೋದು, ಯಾವ ರೀತಿ ಮುಂದುವರಿಬಹುದು ಅಂತ ನೀವು ನಿಮ್ಮ ಒಂದು ಅಭಿಪ್ರಾಯ? ಈಗ ಏನಾಗಿದೆ ಅಂದ್ರೆ, ಸರ್ ಹೇಳಿ ಸರ್. ದೆಹಲಿಯ ರೈತರ ಚಳವಳಿ ಏನ್ ಮಾಡ್ತಿದ್ದಾರೆ, ಅಲ್ಲಿ ರೈತರು ಒಂದು ಕಾಲ್ ಮಾಡಿದ್ದಾರೆ. ಜನವರಿ 26ಕ್ಕೆ ರೈತ ಪಥ ಸಂಚಲನೆಯನ್ನ ನಾವು ಮಾಡ್ತೀವಿ ಅಂತ ಈಗಾಗಲೇ ಅವರು ನಿರ್ಧಾರ ಮಾಡಿದ್ದಾರೆ. ಹಾಗಾಗಿ 26ನೇ ತಾರೀಕು ಏನು ಗಡಿ ಭಾಗದಲ್ಲಿ ಇರುವಂತ ಎಲ್ಲ ರೈತರು ಕೂಡ, 4-5 ಗಡಿ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ರೈತರು ಕೂಡ ದೆಹಲಿಗೆ ನುಗ್ಗುವ
ಎಲ್ಲ ಪ್ರಯತ್ನಗಳನ್ನ ಅವ್ರು ಮಾಡ್ತಾರೆ, ಅದ್ರಲ್ಲಿ ಯಶಸ್ಸು ಕೂಡ ಆಗ್ತಾರೆ. ರೈತ ಚಳುವಳಿಯನ್ನ ಹತ್ತಿಕ್ಕುವ, ರೈತ ಶಕ್ತಿಯನ್ನ ಹತ್ತಿಕ್ಕುವ ಯಾವ ಪ್ರಭುತ್ವದ ಶಕ್ತಿಯೂ ನಡೆಯೋದಿಲ್ಲ ಈ ದೇಶದಲ್ಲಿ, ಈಗ ನಡೆಯೋದಿಲ್ಲ. ಹಾಗಾಗಿ ಅವ್ರು ದೆಹಲಿಯನ್ನ ಪ್ರವೇಶ ಮಾಡ್ತಾರೆ. ಅವ್ರ ಏನು ಮುಖ್ಯ ಉದ್ದೇಶಗಳನ್ನ ಇಟ್ಕೊಂಡಿರೋದು ಅದು ಈಡೇರುವವರೆಗೂ ಕೂಡ ಯಾವ ಕಾರಣಕ್ಕೂ ವಿರಮಿಸೋದಿಲ್ಲ. ಹಾಗಾಗಿ ಅದೇ ಕಾರಣಕ್ಕಾಗಿ ನಾವು ಕೂಡ ಅದೇ 26ನೇ ತಾರೀಕು ಗಣರಾಜ್ಯೋತ್ಸವದ ದಿನ ಅದು ನಿಜವಾಗಿಯೂ ಕೂಡ ಈ ದೇಶದ ರೈತರ, ದಲಿತರ, ಶ್ರಮಿಕರ, ದುಡಿಯುವ ಜನರ ಒಂದು ಪಥಸಂಚಲನ ಮಾಡಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಕರ್ನಾಟಕದಲ್ಲೂ ಕೂಡ ನಾವು ಐಕ್ಯ ಹೋರಾಟದ ಅಡಿಯಲ್ಲಿ AIKSACC ಜೊತೆಗೂಡಿ ಎಲ್ಲ ಚಳುವಳಿಗಳು ಕೂಡ ಒಂದು ಒಟ್ಟಾಗಿ ಜನವರಿ 26ನೇ ತಾರೀಕು ಕೂಡ ನಾವು ಬೆಂಗಳೂರಿನಲ್ಲಿ ಒಂದು ಪಥಸಂಚಲನವನ್ನ ಮಾಡ್ಲಿಕ್ಕೆ ಒಂದು ತೀರ್ಮಾನವನ್ನು ಕೈಗೊಂಡಿದ್ದೆ. ಹಾಗಾಗಿ ಇವತ್ತು ನಾನು ಯಾವುದೇ ಟಿವಿಯನ್ನು ನೋಡ್ತಾ ಇಲ್ಲ, ಯಾಕೆಂದ್ರೆ ನಾವು ಪ್ರವಾಸದಲ್ಲಿ ನಾನು ಹೊರಗಡೆಯಿಂದ ಟ್ರಾವೆಲ್ ಮಾಡ್ತಾ ಇದ್ದೆ. ಹಾಗಾಗಿ ನಾನು ನೋಡಿದಿಲ್ಲ. ನಿಮ್ ಕಡೆಯಿಂದ ಈ ವಿಚಾರ ತಲುಪು ಇವತ್ತು 7ನೇ ಪ್ರಯತ್ನ ಏನಿದೆ, ಮಾತುಕತೆ ಏನಾಗಿದೆ, ಆ ಪ್ರಯತ್ನ ಕೂಡ ವಿಫಲ ಆಗಿರೋದು ನಾವೇನ್ ಫಲಪ್ರದ ಆಗುತ್ತೆ ಅಂತ ಏನ್ ನಂಬಿಲ್ಲ. ಸರ್ಕಾರ ಯಾವತ್ತೂ ಕೂಡ ಕಾರ್ಪೊರೇಟ್ ಕಂಪನಿಗಳ ಪರವಾಗಿದೆ, ದುಡಿಯುವ ಜನರ ಹಿತಾಸಕ್ತಿಗೆ ವಿರುದ್ಧವಾಗಿದೆ. ಇದೊಂದು ವ್ಯಾಪಾರಿ ವರ್ಗದ ಹಿತಾಸಕ್ತಿಯನ್ನ ಕಾಪಾಡ್ತಕ್ಕಂಥ, ಅಂದ್ರೆ ವ್ಯಾಪಾರಿ ವರ್ಗ ಅಂದ್ರೆ ಕಾರ್ಪೊರೇಟ್ ಸಣ್ಣ ಪುಟ್ಟ ವ್ಯಾಪಾರಿಗಳಲ್ಲ, ಕಾರ್ಪೊರೇಟ್ ಕಂಪನಿಗಳ ಹಿತಾಸಕ್ತಿಯನ್ನ ಕಾರ್ಪೊರೇಟ್ ಕಂಪನಿಗಳ ಹಿತಾಸಕ್ತಿಯನ್ನ ಕಾಪಾಡಲಿಕ್ಕೆ ಬದ್ಧತೆ ಇರ್ತಕ್ಕಂಥ ಒಂದು ಸಾರಿ ಟು ಸೇ ದಿಸ್ ಈ ಪದ ಬಳಸಲೇಬೇಕಾಗಿದೆ ನಾನು. ಯಾಕೆಂದ್ರೆ ಗುಜರಾತಿನ ಬಹುತೇಕ ಎಲ್ಲ ಕಾರ್ಪೊರೇಟ್ನ ಭಾರಿ ದೊಡ್ಡ ಕೊಡುಗಳು ಇರೋದ್ರಿಂದ ಇದೊಂದು ಮಾರ್ವಾಡಿ ಸರ್ಕಾರದ ರೀತಿಯಲ್ಲಿ ನಡ್ಕೋತಾ ಇದೆ. ರೈತರ ಹಿತಾಸಕ್ತಿಯನ್ನ ಬಲಿ ಕೊಡ್ತಾ ಇದೆ, ದಲಿತರ ಹಿತಾಸಕ್ತಿಯನ್ನ ಬಲಿ ಕೊಡ್ತಾ ಇದೆ, ಕಾರ್ಮಿಕರ ಹಿತಾಸಕ್ತಿಯನ್ನ ಬಲಿ ಕೊಡ್ಲಿಕ್ಕೆ ಹೊರಟಿದೆ. ಹಾಗಾಗಿ ಎಲ್ಲ ದುಡಿಯುವ ಜನರ ವರ್ಗದ ಒಂದು ವಿರೋಧಕ್ಕೆ ಇದು ಬಲಿಯಾಗುತ್ತೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಈಗ ಒಪ್ಪಿಕೊಂಡೆ. ಇವಾಗ ಗುರುಪ್ರಸಾದ್ ಅವರೇ, ಈಗ ನೀವು ಹೇಳ್ತೀರಿ 26ನೇ ತನಕ ಏನೋ ಪ್ರತಿಭಟನೆ, ದಿಲ್ಲಿಯಲ್ಲಿ ನಡೆಯುವ ಪ್ರತಿಭಟನೆ ಮುಂದುವರಿಯಬಹುದು ಅಂತ. ಈಗ ನೀವು ಆ ಪ್ರತಿಭಟನೆಯನ್ನು ನೋಡಿಕೊಂಡು ಅಥವಾ ಅದರಲ್ಲಿ ಭಾಗವಹಿಸಿ ಬಂದಿರುವುದರಿಂದ ನಾನು ನಿಮ್ಮ ಹತ್ರ ಕೇಳುವಂಥದ್ದು, ಅಲ್ಲಿ ಅಷ್ಟರ ಮಟ್ಟಿಗೆ ವ್ಯವಸ್ಥೆಗಳು ರೈತರು ಮಾಡಿಕೊಂಡಿದ್ದಾರಾ? ನಿಮ್ಮ ಚಳವಳಿಗಾರರು, ಪ್ರತಿಭಟನೆಗಾರರು, ಅಲ್ಲಿಯ ವ್ಯವಸ್ಥೆಗಳಲ್ಲಿ ಹೇಗಿದ್ದಾವೆ, ಏನಿದ್ದಾವೆ? ನಿಜವಾಗಿ ಹೇಳಬೇಕು ಅಂದ್ರೆ ದೆಹಲಿಯಲ್ಲಿ ನಡೀತಾ ಇರ್ತಕ್ಕಂಥ ರೈತರ ಚಳುವಳಿಯನ್ನ ಈ ದೇಶದ ಯಾವುದೇ ರಾಜ್ಯ, ಯಾವುದೇ ಮೂಲೆಯಲ್ಲಿ, ಯಾವುದೇ ಹಳ್ಳಿಯಲ್ಲಿ, ಯಾವುದೇ ಕೇರಿಯಲ್ಲಿ ಇರ್ತಕ್ಕಂಥ ಒಬ್ಬ ಹೋರಾಟಗಾರ ಹೋಗಿ ನೋಡ್ಕೊಂಡು ಬರ್ಬೇಕಾಗಿತ್ತು ಅಂತ ನನ್ನ ಭಾವನೆ ಇದೆ. ಯಾಕೆ ಅಂದ್ರೆ ಅದರಿಂದ ಸ್ಫೂರ್ತಿಯನ್ನ, ಅದರಿಂದ ಒಂದು ಶಕ್ತಿಯನ್ನ ಪಡಿತಕ್ಕಂತ ಒಂದು ಸ್ಥಿತಿಯನ್ನ ನಾವು ಅಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಇದೆ. ಯಾಕೆಂದ್ರೆ ನಾನು ಹೋಗಿದ್ದೆ ಶಾಜಾನ್ಪುರ ಗಡಿಯಲ್ಲಿ, ರಾಜಸ್ಥಾನ್ ಗಡಿಯಲ್ಲಿ, ಅಲ್ಲಿ ಆಮೇಲೆ ಟಿಕ್ರಿ ಬಾರ್ಡರ್ ನಲ್ಲಿ ಕೂಡ ನಾನು ಅಲ್ಲಿ ಹೋಗಿ ಭಾಗವಹಿಸಿದ್ದೆ. ಈ ತರದ ಎಲ್ಲ ಬಾರ್ಡರ್ಗಳನ್ನು ಮುತ್ತಿಗೆ ಆಗಿರ್ತಕ್ಕಂಥ ರೈತರ ಒಂದು ಬದ್ಧತೆ ಇದೆಯಲ್ಲ, ರೈತರು ಅಲ್ಲಿ ಇರ್ತಕ್ಕಂಥ ರೈತ ಸಮುದಾಯ ಏನ್ ಬಿಂಬಿಸ್ತಾ ಇದೆ. ಇವತ್ತು SL ಭೈರಪ್ಪನವರು ಹೇಳಿಕೆ ಕೊಟ್ಟಿದ್ದಾರೆ, ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಿದೆ, ಬಾಕ್ಸ್ ಹಾಕಿ ಬರ್ದಿದ್ದಾರೆ. ಅಲ್ಲಿ ಏನ್ ಹೇಳಿಕೆ ಇದೆ? ಇವತ್ತು 30,000 ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿ ಅಂತ ಹೇಳ್ತಾರೆ SL ಭೈರಪ್ಪನವರು. ಆದ್ರೆ ರೈತರ ಸಂಕಷ್ಟದಲ್ಲಿದ್ದಾರೆ, ದುಡಿಯುವ ವರ್ಗದ ದೇಶದ ಎಲ್ಲರೂ ಕೂಡ ಸಂಕಷ್ಟ ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದಾರೆ. ದುಡಿಯುವ ಜನರ ಹಿತಾಸಕ್ತಿ ನಾವು ಮುಂದೆ ಬರ್ತಾ ಇಲ್ಲ. ಇದು ಗುರುಪ್ರಸಾದ್ ಸರ್, ಇದು ಈಗ ದಿಲ್ಲಿಯ ವಾತಾವರಣ ಒಂದು ಕಡೆಯಿಂದ ವಿಪರೀತವಾದ ಬಿಸಿಲು, ಇನ್ನೊಂದು ಕಡೆ ವಿಪರೀತವಾದ ಚಳಿ, ಮತ್ತೆ ನಿನ್ನೆ ಸೊ ಇಂಥ ಸಂದರ್ಭದಲ್ಲಿ ಈ ರೈತರು ಈ ಪ್ರತಿಭಟನೆಯನ್ನು ಯಾವ ರೀತಿಯಲ್ಲಿ ಮುನ್ನಡೆಸ್ಕೊಂಡು ಬರ್ತಾ ಇದ್ದಾರೆ ಅಂತ ಈಗ ನೀವು ನೋಡಿದ ಪ್ರಕಾರ?
ಈಗ ನನ್ಗೇನ್ ಅನಿಸ್ತಾ ಇದೆ, ನಾನು ನೋಡಿದ ಪ್ರಕಾರ ಅಲ್ಲಿಯ ರೈತರು ಯಾವ ಕಾರಣಕ್ಕೂ ಯಾವುದೇ ಮಳೆ ಇರ್ಬೋದು, ನಿನ್ನೆ ದಿನ ಮಳೆ ಬಂದಿದೆ, ನೀರು ಭಯಂಕರ ಚಳಿ ಇದೆ ಅಲ್ಲಿ, ನಾವು ಆ ಚಳುವಳಿಯಲ್ಲಿ ಆ ಚಳಿಯಲ್ಲಿ ಮಿಂದು ಬಂದಿದ್ದೀವಿ ನಾವು ಕರ್ನಾಟಕ ಚಳುವಳಿಕಾರರು ಹೋಗಿ ಸುಮಾರು ಒಂದು 25 ಜನರು ತಂಡ ಹೋಗಿತ್ತು. ಪ್ರತಿ ಈಗಾಗ್ಲೇ 10 ದಿನಕ್ಕೊಮ್ಮೊಮ್ಮೆ ಒಂದೊಂದು ಗ್ರೂಪ್ ಕಳಿಸ್ತಾ ಇದ್ದೀವಿ ನಾವು ಐಕ್ಯ ಹೋರಾಟದ ವತಿಯಿಂದ. ಪ್ರತಿ 10 ದಿನ ಒಂದಕ್ಕೆ ಒಂದೊಂದು ಗ್ರೂಪ್ ಕಳಿಸ್ತಾ ಇದೀವಿ, ಹೋರಾಟಕ್ಕೆ ಇದಾಗಿದೆ ಅಂತ ಹೇಳಿ ಅಲ್ಲಿ ಬೆಂಬಲಿಸೋದಕ್ಕಾಗಿ. ಹಾಗಾಗಿ ಇವತ್ತು ಅಲ್ಲಿ ಚಳಿ ಇರ್ಬೋದು, ಮಳೆ ಇರ್ಬೋದು, ಯಾವ ಕಾರಣಕ್ಕೂ ರೈತರು ಎದುರಲ್ಲ. ಅದು ಎಲ್ಲ ಚಳುವಳಿಕಾರರಿಗೆ ಮಾದರಿ ಅಂತ ಹೇಳಿಕ್ಕೆ ನಾನು ಬಯಸ್ತೀನಿ. ಸಾಧ್ಯ ಆದ್ರೆ ಅದನ್ನ ನೀವು ವಿಡಿಯೋದಲ್ಲಿ ನೋಡ್ತಿರೋ, ಯಾಕಂದ್ರೆ ಯಾವುದೇ ಮೀಡಿಯಾ ತೋರಿಸ್ತಾ ಇಲ್ಲ ಅದನ್ನ. ಅಲ್ಲಿಯ ಜನರ ಸಂಕಷ್ಟ ಇದೆಯಲ್ಲ, ರೈತರ ಸಂಕಷ್ಟ ಅಲ್ಲಿ ಬಂದು ಬೀಡ್ಬಿಟ್ಟಿದ್ದಾರಲ್ಲ ರಸ್ತೆ ಮೇಲೆ, ಅದನ್ನ ಯಾರು ತೋರಿಸ್ತಾ ಇಲ್ಲ. ಆದ್ರೆ ನಮ್ದೇ ಒಂದು ಮೀಡಿಯಾ ಹೋಗಿದೆ, ಇವತ್ತು ಜನಶಕ್ತಿ ಮೀಡಿಯಾ ಹೋಗಿದೆ, ಅವರು ಅದನ್ನ ಮಾಡ್ಕಳಿಸ್ತೀವಿ ಅಂತ ಹೇಳಿದ್ದಾರೆ. ನೀವು ಕೂಡ ಅದನ್ನ ಪ್ರಚಾರ ಮಾಡಿ. ಖಂಡಿತ ನಾವು ನಮ್ಮ ಬದ್ಧತೆ ರೈತರ ಪರವಾಗಿದೆ. ನಾವು ಕಳೆದ 4 ತಿಂಗಳಿಂದ ರೈತರ ಪರವಾಗಿ ಮಾತಾಡ್ತಾ ಇದ್ದೇವೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ಧನ್ಯವಾದಗಳು. ಎಸ್, ಇದು ಗುರುಪ್ರಸಾದ್ ಕೆರೆಕೋಡ್ ಅವರು ಏನು ರೈತರ ಅಥವಾ ಕಾರ್ಮಿಕರ ಜೊತೆಗೆ ದಲಿತರು ಎಲ್ಲ ಸೇರಿಕೊಂಡು ಏನು ಕರ್ನಾಟಕದಲ್ಲಿ ಐಕ್ಯ ಹೋರಾಟ ಸಮಿತಿ ಇದೆ, ಆ ಸಮಿತಿಯ ಒಬ್ಬ ಮುಖಂಡರು ಈ ಸಂದರ್ಭದಲ್ಲಿ ಮಾತನಾಡಿರುವಂಥದ್ದು. ಮತ್ತು ಸ್ವತಃ ದಿಲ್ಲಿಯಲ್ಲಿ ರೈತರ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಬಂದಿರುವಂಥ ಹಿನ್ನೆಲೆಯಲ್ಲಿ ಅವರು ಮಾತನಾಡಿದ್ದಾರೆ. ಇದು ಯಾದವ್ ಶೆಟ್ಟಿ ಅವರು ಹೇಳಿರುವಂಥದ್ದು, ಅದು ನೀವು ಕೂಡ ಕೇಳಿಸಿಕೊಂಡಿದ್ದೀರಿ. ನೀವು ಹೇಳಿದ ಮಾತನ್ನೇ ಅವರು ಮತ್ತೆ ಪುನರುಚ್ಚರಿಸಿದ್ದಾರೆ. ನಿಮ್ಮೆಲ್ಲರ ರೈತರ ಧ್ವನಿ ಒಂದೇ ಥರ ಉಂಟು. ಇದು 26ನೇ ತನಕ ಆದರೂ ಕೂಡ ಪ್ರತಿಭಟನೆ ಮುಂದುವರಿಯುತ್ತೆ ಅಂತ ಹೇಳ್ತಾರೆ. 26ಕ್ಕೆ ದೊಡ್ಡ ರೀತಿಯಲ್ಲಿ ವ್ಯಾಪಕ ರೀತಿಯಲ್ಲಿ ಪ್ರತಿಭಟನೆ ಆಗ್ತದೆ. ಗಣರಾಜ್ಯೋತ್ಸವ ದಿನದಂದು ಅಧಿಕೃತವಾಗಿ ಸರ್ಕಾರ ಪೆರೇಡ್ ಮಾಡ್ತದೆ ಬೆಳಿಗ್ಗೆ, ಮಧ್ಯಾಹ್ನ ನಂತರ ನಾವು ಪೆರೇಡ್ ಮಾಡ್ತೇವೆ. ನಾವು ಪೆರೇಡ್ ಅಂತ ಹೇಳಿದ್ರೆ ಈ ಸಲ ವಿಶೇಷ ಏನಂತ ಹೇಳಿದ್ರೆ ರೈತರು, ಕಾರ್ಮಿಕರು, ದಲಿತರು, ಯುವಜನರು, ಆದಿವಾಸಿಗಳು, ವಿದ್ಯಾರ್ಥಿಗಳು ಎಲ್ಲ ವಿಭಾಗದವರನ್ನು ಸೇರಿಸಿ ಒಂದು ದೊಡ್ಡ ರೀತಿಯಲ್ಲಿ 26ರಂದು ಗಣರಾಜ್ಯೋತ್ಸವ ದೊಡ್ಡ ರೀತಿಯಲ್ಲಿ ಹೋರಾಟ ಮಾಡ್ತೇವೆ. ಈಗಾಗಲೇ ಐಕ್ಯ ರೀತಿಯ ಆ ಮಾತುಕತೆ ನಮ್ಮಲ್ಲಿ ನಡೆದಿದೆ. ದಿಲ್ಲಿಯ ದೃಶ್ಯಗಳನ್ನು ನೋಡಿದ್ರೆ ಎಲ್ಲ ರಸ್ತೆಗಳು ತುಂಬಿ ಹೋಗಿದೆ. ಲಕ್ಷಾಂತರ ಜನ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಎಸ್, ಅಂದರೆ ನೀವು ಹೇಳುವಂಥದ್ದು 26ನೇ ತಾರೀಕಿಗೆ ಬೆಳಿಗ್ಗೆ ಸರ್ಕಾರ ರಾಜ್ಯೋತ್ಸವ ಮಾಡಿದರೆ ಮಧ್ಯಾಹ್ನ ನಂತರ ರೈತರು, ದಲಿತರು, ಕಾರ್ಮಿಕರು, ಯುವಜನರು, ವಿದ್ಯಾರ್ಥಿಗಳು, ಆದಿವಾಸಿಗಳು ಎಲ್ಲರೂ ಯಾರೆಲ್ಲ ಈ ರೈತ ಪರವಾದ ಸ್ವರ ಇದೆ, ಯಾವೆಲ್ಲ ಚಳವಳಿ ಇದೆ, ಎಲ್ಲ ಚಳವಳಿಯನ್ನು ಒಟ್ಟು ಸೇರಿಸುವ ರೀತಿಯ ಒಂದು ವಿಶಾಲವಾದ ಚಳವಳಿ ಇರುತ್ತೆ. ಮತ್ತು ಈ ಚಳವಳಿಯಲ್ಲಿ ನಾನು ಬಹಳ ಮುಖ್ಯವಾಗಿ ಹೇಳುವಂಥದ್ದು, ಸರ್ಕಾರದ ಮುಂಡುತನ ಗೊತ್ತಿದೆ, ಸರ್ಕಾರದ ಹಠಮಾರಿತನ ಗೊತ್ತಿದೆ. ಈ ಚಳವಳಿ ಹತ್ತಿಗಳು ಸರ್ಕಾರ ಏನೆಲ್ಲ ಕುತಂತ್ರ ಮಾಡಿದೆ ಗೊತ್ತಿದೆ. ಈ ಹಿಂದಿನ ಅನೇಕ ಚಳವಳಿಯಲ್ಲಿ ಭಾಗವಹಿಸಿ ಈ ಸರ್ಕಾರದ ಮಾತನ್ನು ನಂಬಿ ವಂಚನೆಗೊಳಗಾದ ನಾಯಕರು ಕೂಡ ಇದ್ದಾರೆ. ಈಗಾಗಲೇ ಉದಾಹರಣೆಗೆ ಮಹಾರಾಷ್ಟ್ರದಲ್ಲಿ ಸಚಿವ ಸಂಪುಟ ತೀರ್ಮಾನ ಮಾಡಿ ಕೂಡ ಮಾತನ್ನು ಪಾಲಿಸಲಿಲ್ಲ. 25,000 ಜನ 180 ಕಿಲೋಮೀಟರ್ ಕಾಲ್ನಡಿಗೆ ಜಾಥಾ ಮಾಡಿದ್ರು. ಪುನಃ ಈ ಮಾತು ತಪ್ಪಿದಾಗ ಪುನಃ 50,000 ಜನ ಸೇರಿ ಪುನಃ 180 ಕಿಲೋಮೀಟರ್ ಪುನಃ ಮಾತು ಜಾರಿ ಮಾಡಿದರು. ಆ ರೀತಿಯಾಗಿ ಈ ಸರ್ಕಾರ ಏನೆಲ್ಲ ಮಾಡ್ತಾ ಅದೇ ಕುತಂತ್ರ ಗೊತ್ತಿದೆ. ಇವರು ನಮ್ಮನ್ನು ಮಾತುಕತೆಗೆ ಕರೆಯುವುದು, ಮತ್ತು ಈ ಚಳವಳಿನ ಹತ್ತಿಕ್ಕಲು ನೋಡೋದು, ನಮ್ಮನ್ನು ಖಾಲಿಸ್ತಾನ ಅಂತ ಹೇಳೋದು, ಪಾಕಿಸ್ತಾನ ಏಜೆಂಟ್ ಅಂತ ಹೇಳೋದು, ಉಗ್ರಗಾಮಿ ಅಂತ ಹೇಳೋದು, ಗ್ರಾಮೀಣ ನಕ್ಸಲ್ ಅಂತ ಹೇಳೋದು, ಇಂಥ ಏನೆಲ್ಲ ಅಪಪ್ರಚಾರ ಮಾಡಲಿಕ್ಕೆ ಸಾಧ್ಯ. ಇಡೀ ನಾನು ಹೇಳೋದು, ಈ ದೇಶದ ಅನ್ನದಾತರಿಗೆ ಮಾಡಿದ ಅವಮಾನ, ಈ ದೇಶದ ಕೃಷಿಕರಿಗೆ ಮಾಡಿದ ಅವಮಾನ, ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರೈತರಿಗಾದಂಥ ಅದು ನಾನು ಬಹಳ ಸ್ಪಷ್ಟವಾಗಿ ಹೇಳುವುದೇನಂತ ಹೇಳಿದ್ರೆ, ಇವತ್ತು ಯಾವೆಲ್ಲ ರೈತ ಸ್ವರಗಳು ಯಾವೆಲ್ಲ ವಾದವನ್ನು ಹೇಳ್ತೇವೆ ಅಂತ ಅದೇ ವಾದವನ್ನು ರೈತರ ಪರವಾಗಿ ಸುಷ್ಮಾ ಸ್ವರಾಜ್ 2012ರಲ್ಲಿ ಪಾರ್ಲಿಮೆಂಟಲ್ಲಿ ಮಾತಾಡಿದ್ದಾರೆ. ಅರುಣ್ ಜೇಟ್ಲಿ ಅವರು ಮಾತಾಡಿದ್ದಾರೆ. ನರೇಂದ್ರ ಮೋದಿ ಅವರು ಅದನ್ನೇ ಮಾತಾಡಿದ್ದಾರೆ. ಯಾವಾಗ ಹೇಳಿದ್ರು ಹಾಗೆ ಹೇಳಿದ್ರು ಅಂದರೆ APMCನಲ್ಲಿ ಬ್ರೋಕರ್ಗಳು ಸಣ್ಣ ಇವರು ಏಜೆಂಟ್ ಕಂಡ್ರೆ, ಹಾಗಾದ್ರೆ ವಾಲ್ಮಾರ್ಟ್ ಇವರು ದೊಡ್ಡ ಬ್ರೋಕರ್ಗಳ
ಬೇಕಾಗಿರೋದು ಈಗ ದೊಡ್ಡ ಕಾರ್ಪೊರೇಟ್ ಬ್ರೋಕರ್ ಹಾಗಾದ್ರೆ ಇವರು ಈ ಸಣ್ಣ ಬ್ರೋಕರ್ ಗಳಿಗಿಂತ ದೊಡ್ಡ ಕಾರ್ಪೊರೇಟ್ ನೋಡಿಕೊಂಡು ಅವರನ್ನು ಓಲೈಸುವ ರೀತಿಯಲ್ಲಿ ಮಾಡ್ತಾರೆ. ಇದು ಓಜೋಲ್ಡ್ ಅವರೇ, ನಾವೊಂದು ಬ್ರೇಕ್. ಓಜೋಲ್ಡ್ ಅವರೇ, ಈಗ ನೀವು ಇದು ಗುರುಪ್ರಸಾದ್ ಅವರು ಮಾತಾಡಿದನ್ನು ಕೂಡ ಕೇಳಿಸ್ಕೊಂಡ್ರಿ. ಇದು ರೈತರು ಮತ್ತಷ್ಟು ಸಂಘಟಿತರಾಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಿ ಕೂಡ ನೋಡಿ, ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯ ಇವರು ಸಂಸದರಿರ್ಬೋದು, ಉಡುಪಿ ಜಿಲ್ಲೆ ಸಂಸದರಿರ್ಬೋದು, ಮೊನ್ನೆ ಒಂದು ಪ್ರೆಸ್ ಮೀಟ್ ಕರೆದು ಅವರು ಹೇಳಿದ್ದಾರೆ, ಇವರು ಅರ್ಬನ್ ನಕ್ಸಲ್ ಅವರು ನಕ್ಸಲೇರು ಅಂತ. ಇವ್ರಿಗೆ ನಾಚಿಕೆ ಹಾಕ್ಬೇಕು ನಾನು ಹೇಳ್ತೇನೆ. ಯಾಕೆಂದ್ರೆ ಇಂಥ ಒಂದು ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಇಷ್ಟು ದೊಡ್ಡ ಚಳವಳಿ ಇವತ್ತು ದೇಶದಲ್ಲಿ ನಡೀತಾ ಇದೆ. ಇವತ್ತು ಎಲ್ಲ ಏನು ಈ ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳು ಇದನ್ನು ನೋಡ್ತಾ ಇದ್ದಾವೆ. ಆದರೆ ಈ ದೇಶದಲ್ಲಿ ಇರುವಂತ, ದೆಹಲಿಯಲ್ಲಿ ಇರುವಂತ ಒಂದು ಈ ದೇಶದ ಏನು ಚೌಕಿದಾರರು ಅಂತ ಹೇಳಿಕೊಂಡವರು, ಪ್ರಧಾನ ಸೇವಕರಂತ ಹೇಳಿಸ್ಕೊಂಡವರು ಇವತ್ತು ಒಂದು ಮಾತು ಇದರ ಬಗ್ಗೆ ಆಡ್ತಾ ಇಲ್ಲ, ಒಂದು ಅವರ ಬಗ್ಗೆ ಒಂದು ಕರುಣೆ ತೋರ್ತಾ ಇಲ್ಲ ಅಂತಾದ್ರೆ. ಮೊನ್ನೆ 7 ರಾಜ್ಯಗಳನ್ನು ಉದ್ದೇಶಿಸಿ ಮಾತಾಡಿದ್ದಾರೆ ರೈತರನ್ನು. ಆದ್ರೆ ಯಾವುದೇ ಒಬ್ಬ ರೈತನಿಗೆ ಈ ದೇಶದ ಪ್ರಧಾನಮಂತ್ರಿ ಅವರಿಗೆ ಪ್ರಶ್ನೆ ಕೇಳಲಿಕ್ಕೆ ಅವಕಾಶ ಕೊಡ್ಲಿಲ್ಲ. ಅಲ್ಲಿ ಬರೇ ಇವರು ಮನ್ ಕಿ ಬಾತ್ ಅಂತ ನಾವು ಕೇಳ್ತಾ ಬಂದಿದ್ದೇವೆ. ನಾವು ನೋಡಿರ್ಬಹುದು ಇವತ್ತು ಇವರ ವರ್ತನೆ ಹೇಗಿದೆ ಅಂತ. ಮನ್ ಕಿ ಬಾತ್ ಅಲ್ಲಿ ಇವ್ರು ಹೇಳಿದನ್ನು ನಾವು ಕೇಳ್ಬೇಕು. ನಾವು ಏನು ಡಿಸ್ಲೈಕ್ ಮಾಡಿದ್ರೆ ಡಿಸ್ಲೈಕ್ ಬಟನ್ ಡಿಲೀಟ್ ಮಾಡ್ತಾರೆ ಇವರು. ಎಂತ ಪರಿಸ್ಥಿತಿಯಲ್ಲಿ ಇವತ್ತು ದೇಶ ಡಿಸ್ಲೈಕ್ ಬಟನ್ ಇಲ್ಲ ಇವತ್ತು. ಹೌದು, ಅಂತ ಪರಿಸ್ಥಿತಿಯಲ್ಲಿ ಇವತ್ತು ದೇಶ ನಡೀತಾ ಇದೆ. ಇದು ಬಹುಶಃ ಇದು ಇವರು ರಾಜಕಾರಣ ಮಾಡ್ತಾ ಇಲ್ಲ. ನನ್ನ ಪ್ರಕಾರ ಇವರು ಏನು ಒಂದು ಹಿಟ್ಲರ್ ಪದ್ಧತಿಯನ್ನು ಒಂದು ಏನು ಆ ಥರ ಇವರು ನಾವು ಏನು ಕಾಣುತ್ತೆ ಅದನ್ನು ನೀವು ರಾಜರಂತೆ ಇವರು ಆಡಳಿತ ಮಾಡ್ತಾ ಇದ್ದಾರೆ ನನಗೆ ಅನಿಸ್ತಾ ಇದೆ. ಎಸ್ ಓಕೆ, ನಾವೊಂದು ಬ್ರೇಕ್ ತಗೊಳ್ಳೋ. ಬ್ರೇಕ್ ನಂತರ ಮತ್ತೆ ನಾವೊಂದು ಮಾತುಕತೆಯನ್ನು ಮುಂದುವರಿಸ್ತೀವಿ. ಈಗ ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ರೈತರ ಸಂಘಟನೆಗಳ ನಡುವೆ ನಡೆದಂಥ ಸಂಧಾನ ಇವತ್ತು ಮುರಿದು ಬಿದ್ದಿದೆ. ಏನು ಕಳೆದ 40 ದಿವಸಗಳಿಂದ ರೈತ ಸಂಘಟನೆಗಳು ಅಥವಾ ರೈತರು ದೇಶವ್ಯಾಪಿಯಾಗಿ ಬಂದಂಥ ರೈತರು ದಿಲ್ಲಿಯಲ್ಲಿ ನಡೆಸ್ತಾ ಇದ್ದಂಥ ಒಂದು ಏನು ಬೃಹತ್ ಅಥವಾ ಚಾರಿತ್ರಿಕವಾದಂಥ ಒಂದು ಪ್ರತಿಭಟನೆ ಇವತ್ತು 7ನೇ ಸುತ್ತಿನ ಒಂದು ಮಾತುಕತೆ ನಡೆದಿತ್ತು. ಆದರೆ 7ನೇ ಸುತ್ತಿನ ಮಾತುಕತೆ ಕೂಡ ಮುರಿದು ಬಿದ್ದಿದೆ. ರೈತರ ಬೇಡಿಕೆಗೆ ಸರ್ಕಾರ ಸ್ಪಂದಿಸಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ರೈತರು ತಮ್ಮ ಪ್ರತಿಭಟನೆಯನ್ನು ಮತ್ತೆ ಮುಂದುವರಿಸುವುದಾಗಿ ಹೇಳಿದ್ದಾರೆ. ಸೊ ಈ ಸಂದರ್ಭದಲ್ಲಿ ನಾವು ಈ ಒಂದು ಮಾತುಕತೆ ನಡೆಸುವಾಗ ನಮ್ಮ ಜೊತೆಗೆ ರೈತ ಮುಖಂಡರಾಗಿರುವಂಥ ಯಾದವ್ ಶೆಟ್ಟಿ ಅವರು ಮತ್ತು ಓಜ್ವಾಲ್ಡ್ ಪ್ರಕಾಶ್ ಫರ್ನಾಂಡಿಸ್ ಅವರಿದ್ದಾರೆ. ಈಗಾಗಲೇ ಈ ಒಂದು ರೈತರ ಚಳವಳಿಯನ್ನು ದಿಲ್ಲಿಯಲ್ಲಿ ನೋಡಿಕೊಂಡು ಬಂದಂಥ ಅಥವಾ ಅದರಲ್ಲಿ ಭಾಗವಹಿಸಿ ಬಂದಂಥ ಏನು ರೈತರ ಹೋರಾಟದ ಐಕ್ಯ ಸಮಿತಿಯ ಮುಖಂಡರಾಗಿರುವಂಥ ಗುರುಪ್ರಸಾದ್ ಕೆರೆಕೋಡ್ ಅವರು ಕೂಡ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಮಾತಾಡಿದ್ದಾರೆ. ಸೊ ನಾನು ಈ ಒಂದು ಮಾತುಕತೆಯ ಏನು ವಿಚಾರವಾಗಿ ಒಂದೆರಡು ಅಂಶಗಳನ್ನು, ಇವತ್ತಿನ ಮಾತುಕತೆಯ ವಿಚಾರ ಅಥವಾ ಅದರಲ್ಲಿ ಬಂದಂಥ ವಿಚಾರಗಳನ್ನು ಮತ್ತೆ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ವೀಕ್ಷಕರೇ. ಇವತ್ತು ನಡೆದಂಥ ಮಾತುಕತೆಯಲ್ಲಿ ಏನು ಕೇಂದ್ರ ಸರ್ಕಾರದ ಪರವಾಗಿ 3 ಮಂದಿ ಸಚಿವರುಗಳು ಭಾಗವಹಿಸಿದ್ದರು. ನರೇಂದ್ರ ಸಿಂಗ್ ತೋಮರ್, ಪಿಯೂಷ್ ಗೋಯಲ್, ಆಮೇಲೆ ಕೈಗಾರಿಕಾ ಸಚಿವರಾಗಿರುವಂಥ ಸೋಮ್ ಪ್ರಕಾಶ್ ಅವರು ಮತ್ತು ರೈತರ ಏನು ಸುಮಾರು 35 ಸಂಘಟನೆಯ ಪ್ರತಿನಿಧಿಗಳು ಇವತ್ತಿನ ಮಧ್ಯಾಹ್ನದಿಂದ ಸುಮಾರು ಸಂಜೆ 6 ಗಂಟೆ ತನಕ ನಡೆದ ಈ ಮಾತುಕತೆಯಲ್ಲಿ ಭಾಗವಹಿಸಿದ್ದರು. ಸೊ ರೈತರು ಭಾರಿ ಸ್ಪಷ್ಟವಾಗಿ ತಮ್ಮ ಬೇಡಿಕೆಯನ್ನು ಇಷ್ಟು ದಿವಸಗಳಿಂದ ಮಂಡಿಸಿಕೊಂಡು ಬಂದಿದ್ದಾರೆ. ಕೇಂದ್ರ ಸರ್ಕಾರ ಮಂಡಿಸಿರುವಂಥ 3 ಕೃಷಿ ಮಸೂದೆಯನ್ನು ಹಿಂಪಡೆಯಬೇಕು ಅಂತ. ಸೊ ಈ ನಡುವೆ ಇವತ್ತು ಏನು ಕೇಂದ್ರ ಸರ್ಕಾರ ತಕ್ಕ ಮಟ್ಟಿಗೆ ನಾವು ತಿದ್ದುಪಡಿ ಮಾಡೋಕ್ಕೆ ತಯಾರಿದ್ದೇವೆ, ಆದರೆ ಹಿಂಪಡೀಲಿಕ್ಕೆ ತಯಾರಿಲ್ಲ ಅಂತ ಹೇಳಿದರು. ಸೊ ಈ ಹಿನ್ನೆಲೆಯಲ್ಲಿ ಮಾತುಕತೆ ಮುರಿದು ಬಂದಿದೆ. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಹಿರಿಯ ಮುಖಂಡರು ಮತ್ತು ಅಧ್ಯಕ್ಷರು ಆಗಿರುವಂಥ ಏನು ಬಡಗಲಾಪುರ ನಾಗೇಂದ್ರ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಇವಾಗ ಸರ್, ಇವತ್ತು ನಡೆದಂಥ 7ನೇ ಸುತ್ತಿನ ಮಾತುಕತೆ ಮತ್ತೆ ಮುರಿದು ಬಿದ್ದಿದೆ. ರೈತರು ಅಥವಾ ರೈತ ಸಂಘಟನೆ ಪ್ರತಿನಿಧಿಗಳು ನಮ್ಮ ಪ್ರತಿಭಟನೆ ಮತ್ತೆ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ. ಜೊತೆಗೆ ಕೇಂದ್ರ ಸರ್ಕಾರ ನಾವು ಬೇಕಿದ್ದರೆ ತಿದ್ದುಪಡಿ ಮಾಡಬಹುದು ಅನ್ನುವಂಥ ಪ್ರಸ್ತಾಪವನ್ನು ಇವತ್ತಿಟ್ಟಿತ್ತು. ಸೊ ಸರ್, ಈ ಪ್ರತಿಭಟನೆ ಮುಂದುವರಿಯುವ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯಾವ ರೀತಿ ಮುಂದುವರಿಯುತ್ತೆ? ರೈತರ ಚಳುವಳಿ ಅಚಲ. ರೈತರು ಇವೆಲ್ಲವನ್ನು ನಮ್ಮ ರೈತರ ಬದುಕಿನ ಮೇಲೆ ಏನ್ ಪರಿಣಾಮ ಬೀರುತ್ತೆ, ಇಂಡಿಯಾ ದೇಶದ ಒಟ್ಟು ಜನರು ದುಡಿಯುವ ವರ್ಗದ ಮೇಲೆ ಏನ್ ಪರಿಣಾಮ ಬೀರುತ್ತೆ ಅಂತಾನೆ ಆಲೋಚನೆ ಮಾಡಿನೇ ಬೀದಿಗೆ ಹಿಡಿದಿರೋದು.
ಈ ಮಸೂದೆಗಳನ್ನ ಸಂಪೂರ್ಣ ವಾಪಸ್ ತಗೊಳ್ಳದೆ ತಿದ್ದುಪಡಿ ಮಾಡೋದು ಅಥವಾ ಇನ್ನೇನು ಸಣ್ಣ ಪುಟ್ಟ ಪರಿಹಾರಗಳನ್ನು ಕೊಡುವಂತದ್ದು ಆಗಿದೆಯಲ್ಲ, ಅದನ್ನೇನು ಆಗೋದಿಲ್ಲ. ಅದರಿಂದ ರೈತರು ಇವತ್ತು ತಿರಸ್ಕರಿಸಿ ಬಂದಿರೋ ನಿರ್ಧಾರ ಅಚಲ ಅದು. ಬಟ್ ಇದು ಬರೀ ಪಂಜಾಬ್, ಹರಿಯಾಣ ಅಥವಾ ದೆಹಲಿಗೆ ಹತ್ತಿರುವಂತ ರಾಜ್ಯಗಳದಲ್ಲ. ಈ ಚಳವಳಿ ಇಂಡಿಯಾ ದೇಶದ ಪ್ರತಿಯೊಬ್ಬ ರೈತ ಮತ್ತು ದುಡಿಯುವ ವರ್ಗದ ಚಳವಳಿಯ ಒಂದು ದನಿ ಅಲ್ಲಿ ಆಗ್ತಾ ಇದೆ. ಇವತ್ತು ಕೇಂದ್ರ ಸರ್ಕಾರ ಕೂಡ ಅಟಕ್ ಬಿದ್ದಿಲ್ಲ. ಅದು ಕೇಂದ್ರ ಸರ್ಕಾರ ಇವತ್ತು ಬಹುರಾಷ್ಟ್ರೀಯ ಕಂಪನಿಗಳು, ಕಾರ್ಪೊರೇಟ್ಗಳ ಪರವಾಗಿ ಕಾನೂನು ರೂಪಿಸಿದೆ. ಅವರ ಹಿತಾಸಕ್ತಿ ಕಾಪಾಡಕ್ಕೆ ರೂಪಿಸಿರೋದ್ರಿಂದ ಅವರು ಕೂಡ ಅಟಕ್ ಬಿದ್ದಿದ್ದಾರೆ. ಜನಕ್ಕಿಂತ ಮುಖ್ಯವಾಗಿ ಅವ್ರ ಕಾರ್ಪೊರೇಟ್ ಹಿತಾಸಕ್ತಿ ಮುಂದೆ ಆಗಿರೋದ್ರಿಂದ. ಆದ್ರೆ ಇದೊಂಥರ ಸಂಘರ್ಷ ಏನಾಗಿದೆ ಅಂದ್ರೆ, ಸಂವಿಧಾನದ ಮಾಲೀಕರಾದಂತ ಜನರು ಇವತ್ತು ಬೀದಿಗಿಳಿದಿದ್ದಾರೆ. ಜನರ ಸಾರ್ವಭೌಮತ್ವ ಇವತ್ತು ಇಂಡಿಯಾ ದೇಶದ ಸಾರ್ವಭೌಮತ್ವ ಚ್ಯುತಿ ಆಗ್ತಾ ಇದೆ. ಮತ್ತು ನಾವು ಒಂದು ಕಂಪನಿ ವಿರುದ್ಧ 210 ವರ್ಷಗಳ ಹೋರಾಟ ಮಾಡಿದೀವಿ. ಇವತ್ತು ಇಡೀ ಇಂಡಿಯಾ ದೇಶದ ಸಂಪೂರ್ಣ ಮತ್ತು ಆಸ್ತಿ ಮತ್ತು ಆಡಳಿತ ವ್ಯವಸ್ಥೆ ಮತ್ತು ಇಡೀ ಮಾರುಕಟ್ಟೆ ವ್ಯವಸ್ಥೆ, ವಿಶೇಷವಾಗಿ ಕೃಷಿ ಮತ್ತು ಕೃಷಿಯ ಸಂಶೋಧನೆ ಮತ್ತು ಕೃಷಿ ಮಾರುಕಟ್ಟೆಯನ್ನ ಕಾರ್ಪೊರೇಟ್ ವಲಯಕ್ಕೆ ಒಪ್ಸಕ್ಕೆ ಹೋಗಿರೋದ್ರಿಂದ ಇದು ದೊಡ್ಡ ಒಂದು 2ನೇ ಸ್ವತಂತ್ರ ಸಂಗ್ರಾಮ ಶುರುವಾಗಿದೆ ಅಂತ ಅನ್ಕೊಬಹುದು. ರೈತರು ಇವತ್ತು ಯಾವುದೇ ಅಚಲ ನಿರ್ಧಾರ, ನಾವೆಲ್ಲ ಡೆಲ್ಲಿಗೆ ಹೋಗಿ ಬಂದಿದೀವಿ, ಅಲ್ಲಿ ನಡೀತಿರೋ ಸಂಪೂರ್ಣ ಬೆವರು ಸುರಿಸುವಂತವ್ರು, ಬೆವರು ಸಂಸ್ಕೃತಿ ಇರುವಂತವ್ರು ರೈತರು ಚಳವಳಿ ಹಿಡಿದಿರೋಂಥದ್ದು. ಕೇಂದ್ರ ಸರ್ಕಾರ ಹಲವಾರು ಹುನ್ನಾರಗಳನ್ನ ಮಾಡುತ್ತೆ. ಈ ಚಳವಳಿ ಮೇಲೆ ಎತ್ಕಟ್ಟಿ ಅವರೆಲ್ಲ ಇವರೆಲ್ಲ ರೈತರೆಲ್ಲ ಅಂತ ಎತ್ತು ಪರ್ಯಾಯವಾಗಿ ರೈತರು ಕಟ್ಕೊಂಡು ಇದಕ್ಕೆ ಸಮರ್ಥನೀಯವಾದಂತ ಅವ್ರ ತೀರ್ಮಾನಕ್ಕೆ ಒತ್ಕೊಳ್ಳುವಂತ ಡೂಪ್ಲಿಕೇಟ್ ರೈತರನ್ನ ಅವರ ಪಕ್ಷದವ್ರಿಗೆ ಅಸಟ್ಟವಲ್ಲ ಹಾಕೊಂಡು ಎಲ್ಲ ಏನೋ ಮಾಡಕ್ ಕೊಡ್ತಾ ಇದೆ. ಒಟ್ಟು ಇಡೀ ಈ ವ್ಯವಸ್ಥೆ ಕೇಂದ್ರ ಸರ್ಕಾರ ನಡ್ಕೊಳ್ಳೋಂತ ಬ್ರಿಟಿಷರಿಗಿಂತನೂ ಕೆಟ್ಟ ನಡ್ಕೊಂಡು. ಬ್ರಿಟಿಷರೇ ಎಷ್ಟೋ ಪರವಾಗಿಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆಗೆ ಗೌರವ ಕೊಡ್ತಿದ್ರು. ಗಾಂಧಿ ಸತ್ಯಾಗ್ರಹ ಕೊಟ್ರೆ ಸತ್ಯಾಗ್ರಹ ಗೌರವ ಕೊಡ್ತಿದ್ದಂತ ಪರಿಸ್ಥಿತಿ ಇತ್ತು. ಇವರು ಫ್ಯಾಸಿಸ್ಟ್ ಮನೋದವರು ಇಂಡಿಯಾ ದೇಶದ ಸಂವಿಧಾನ ಆಗ್ಬೋದು ಅಥವಾ ಈ ದೇಶದಲ್ಲಿ ಇರುವಂತ ಬಹುಸಂಖ್ಯಾತ ದುಡಿಯುವ ವರ್ಗದವರ ಮನೋಭಾವನ ಅರ್ಥ ಮಾಡ್ಕೊಳ್ಳದೆ ಇಡೀ ಫ್ಯಾಸಿಸ್ಟ್ ಮನೋಭಾವದಿಂದ ಕಾರ್ಪೊರೇಟ್ ಕಂಪನಿಗಳಿಗೆ ಇಡೀ ವ್ಯವಸ್ಥೆನ ಒಪ್ಸಕ್ ಹೋಗಿರೋದ್ರಿಂದ, ಕೇಂದ್ರ ಸರ್ಕಾರ ಅದು ಗುಲಾಮರಾಗಿರೋದ್ರಿಂದ, ಅವ್ರ ಹಿತಾಸಕ್ತಿ ಬಲಿಯಾಗಿರೋದ್ರಿಂದ, ಅವರ ಅಧಿಕಾರಕ್ಕೆ ತಂದಿರುವಂತ ಋಣವನ್ನು ತೀರಿಸೋದ್ರಿಂದ ಇಂಡಿಯಾ ದೇಶದ ರೈತರು ಮತ್ತು ಶ್ರಮಿಕರ ಬಲಿ ಕೊಡ್ತಾ ಇದೆ. ರೈತರ ನಿರ್ಧಾರ ಏನಿದೆ ಅದು ಅಚಲ ಆಗಿದೆ. ಇದು ಬರೀ ಅಲ್ಲಿಯಲ್ಲ, ಯಾವುದೇ ರೀತಿಯಲ್ಲೂ ಕೂಡ ರೈತರ ಚಳವಳಿಯನ್ನ ದಮನ ಮಾಡಕ್ ಸಾಧ್ಯ ಆಗಲ್ಲ, ಹಿಮ್ಮೆಟ್ಸಕ್ ಸಾಧ್ಯ ಆಗಲ್ಲ. ಇಡೀ ಕರ್ನಾಟಕದಾದ್ಯಂತ ಇವತ್ತು ದಿಲ್ಲಿ ಪರ ಚಳವಳಿಗಳಾಗ್ತವೆ. ದಕ್ಷಿಣ ಇಂಡಿಯಾದ 10ನೇ ತಾರೀಕಿನ ದಕ್ಷಿಣ ಇಂಡಿಯಾದ ರೈತರು ಕೂಡ ಮಾತಾಡ್ತಾ ಇದ್ದೀವಿ. ಪೂರ್ಣವಾಗಿ ಕೇಂದ್ರ ಸರ್ಕಾರದ ನಡೆ ಇಡೀ ಇಂಡಿಯಾ ದೇಶದಲ್ಲಿ ಎಲ್ಲರೂ ಪ್ರತಿಭಟಿಸುವಂತ ಒಂದು ಒಳ್ಳೆ ಅವಕಾಶವನ್ನು ಕಲಿಸ್ತಾ ಇದೆ. ಅವ್ರ ಹಿತಾಸಕ್ತಿ ಕಾಪಾಡ್ಕ ಹೋಗ್ತಿದಾರಲ್ಲ, ಇಂಡಿಯಾ ದೇಶದ ಮನಸ್ಥಿತಿನ ಅರ್ಥ ಮಾಡ್ಕೊಂಡ್ರೆ ಅವ್ರ ಅಸಂಸ್ಕೃತರು, ಸಂಸ್ಕೃತಿ ಇರುವಂತವ್ರು ಯಾರು ಈ ತರ ನಡ್ಕೊಳ್ಳಲ್ಲ. ದೇಶದ ರೈತರನ್ನ ಬೀದಿಲಿ ಕುಣಿಸಿ ಮತ್ತೆ ಅವ್ರ ಮೇಲೆ ಜಲಪಿರಂಗಿ ಮಾಡಿ ಅವ್ರನ್ನ ಅವಮಾನಕರವಾಗಿ ನಡ್ಕೊಂಡು ಅವರು ಬೇರೆ ಬೇರೆ ರೀತಿ ದೇಶದ್ರೋಹಿಗಳನ್ನ ಚಿತ್ರಿಸ್ತಾ ಇರುವಂತದ್ದು ಸಂಸ್ಕೃತಿ ಹೀನರು ಮಾತಾಡುವಂತ, ಸಂಸ್ಕೃತಿ ಬಗ್ಗೆ ಮಾತಾಡುವಂತ ಬಿಜೆಪಿ ಪಕ್ಷ ಸಂಸ್ಕೃತಿ ಹೀನಿಯಾಗಿ ನಡ್ಕತಾ ಇದೆ. ದೇಶದ ಬಗ್ಗೆ ಮಾತಾಡುವಂಥದ್ದು ದೇಶ ವಿರೋಧಿಯಾಗಿ ನಡ್ಕತಾ ಇದೆ. ಸಂವಿಧಾನವಾಗಿ ಮಾತಾಡುವಂತ ಪರ್ವ ಮಾತಾಡೋ ಸಂವಿಧಾನವನ್ನ ಧಿಕ್ಕರಿಸ್ತಾ ಇದೆ. ಅದು ಒಟ್ಟಾರೆ ಇಡೀ ಇಂಡಿಯಾ ದೇಶದ ಶ್ರಮಿಕ ಶಕ್ತಿ ಮತ್ತು ಇಂಡಿಯಾ ದೇಶದ ಏನು ಒಂದು ಹಿತಾಸಕ್ತಿ ಇದರ ಧಕ್ಕೆಯಾಗಿ ನಡ್ಕೊಳ್ತಾ ಇರೋದ್ರಿಂದ ಇವ್ರನ್ನ ಕಿತ್ತೊಗೆಯದೆ ನಮ್ಮ ಮೂಲ ಉದ್ದೇಶ ಆಗಿದೆ. ರೈತರು, ಕಾರ್ಮಿಕರು, ದಲಿತರು, ಯುವ ಸಮೂಹ, ಮಹಿಳೆಯರೆಲ್ಲ ಸೇರಿ ಒಂದು ದೊಡ್ಡ ರೂಪವನ್ನ ರೂಪಿಸಕ್ಕೆ ಇದು ನಾಂದಿ ಆಗ್ತಿದೆ. ಸರ್, ಈಗ ಕೊನೆಯದಾಗಿ ಈಗ ಅಲ್ಲಿಯ ವಾತಾವರಣ, ಚಳಿ, ಬಿಸಿಲು ನೀವು ಕೂಡ ನೋಡ್ಕೊಂಡು ಬಂದವರು. ಹೌದು. ರೈತರು ಯಾವ ರೀತಿ ಅದನ್ನು ಎದುರಿಸಿಕೊಂಡು ಈ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್? ಅಲ್ಲಿ ನೋಡಿ, ರೈತರಿಗೂ ಪ್ರಕೃತಿಗೂ ಸಂಬಂಧ ಇದೆ. ಸಿಡಿಲು, ಗೋಡಿಲು, ಮಳೆ ಅನ್ನೋದು ಲೆಕ್ಕರಿಸದೆ ಭೂಮಿಲಿ ದುಡಿಯುವಂಥದ್ದು. ಆ ಕಾಡಾನೆಯ ಪಾವಳಿಗನ್ನ ತಡೆಗಟ್ಟಕ್ಕೆ ಅವ್ರು ಹೋಗಿ ಅಗ್ನಿಲಿ ಮನಿಕತ್ತಾರೆ ರೈತರು. ಅವ್ರಿಗೆ ಹಗಲು ರಾತ್ರಿ ಪ್ರಕೃತಿ ಜೊತೆ ಸಾಕಷ್ಟು ಸಂಬಂಧ ಇರುವಂತದ್ದು ರೈತರಿಗೆ ಮಾತ್ರ, ದುಡಿಯುವವ್ರಿಗೆ ಮಾತ್ರ. ಪ್ರಕೃತಿಯ ಏನೇನಾದ್ರೂ ಕೂಡ ಮಳೆ ಬೀಳಲಿ, ಚಳಿ ಆಗ್ಲಿ, ಇನ್ನೇನೇ ಹಿಂಸೆ ಆದ್ರೂ ಕೂಡ ಅದನ್ನ ಎದುರಿಸೋ ಶಕ್ತಿ ರೈತರಿಗಿದೆ. ಎಷ್ಟೇ ದಮನಕಾರಿ ನೀತಿ ಇದೆ, ಒಂದು ಮೆಟ್ಟಿನಿಲ್ಲುವಂತ ರೈತ ಶಕ್ತಿಗೆ ಒಂದು ಸ್ಟ್ಯಾಮಿನಾ ಇದೆ, ಅದಕ್ಕೊಂದು ಎನರ್ಜಿ ಇದೆ, ಅದನ್ನ ಮಾಡುತ್ತೆ. ನಾವು ಹೋಗಿ ಬಂದು ಅಲ್ಲಿ ಕೊಳೆಯುವ ಚಳಿಯಲ್ಲಿ ಜನ ಇದ್ದಾರೆ, ಜನ ಅಲ್ಲಿ ಅಡಿಗೆ ಮಾಡ್ಕೊಂಡಿದ್ದಾರೆ. ಅಲ್ಲಿ ಎಷ್ಟು ಹಿಂಸೆ ಆದ್ರೂ ಕೂಡ ಪ್ರತಿಭಟನೆ ಕಾವು ಇದೆಯಲ್ಲ, ನಮ್ಮ ಬದುಕಿನ ಮೇಲೆ ಹಳ್ಳೆ ಆಗೋದಿದೆಯಲ್ಲ, ಅಲ್ಲೆಲ್ಲ ಪ್ರತಿಭಟಿಸಕ್ಕೆ ಹೋದಾಗ ನಮ್ಮೆಲ್ಲ ಆಗುವಂತ ಎಷ್ಟೇ ಹಿಂಸೆನ ತಡ್ಕೊಳ್ಳೋ ಶಕ್ತಿ ತಾನಾಗಿ ಬಂದಿದೆ.
ಅದರಿಂದ ರೈತರು ಎಷ್ಟೇ ಮಳೆ ಬರಲಿ ಗೆಳೆ ಬರಲಿ ಇನ್ನೇನೋ ಈ ಕೇಂದ್ರ ಸರ್ಕಾರ ದಮನಕಾರಿ ನೀತಿ ಜನವಿರೋಧಿ ನೀತಿ ಅಥವಾ ಎಷ್ಟು ಹಿಂಸೆ ಕೊಟ್ಟರು ಕೂಡ ಅದನ್ನ ಹಿಮ್ಮೆಟ್ಟಿಸುವಂತ ಶಕ್ತಿ ನಮ್ಮಲ್ಲಿದೆ. ಲಾಠಿ ಬೀಸ್ ಅಂತ ಪೊಲೀಸರಿಗೆ ಊಟ ಹಾಕೋ ಸಂಸ್ಕೃತಿ ರೈತರಿಗೂ ಅಲ್ವಾ. ಬಹಳ ಜನರಿಗೆ ತನ್ನ ಮೇಲೆ ಎಷ್ಟೇ ಅತ್ಯಾಚಾರಗಳು ಅನಾಚಾರಗಳು ತನ್ನ ಬಗ್ಗೆ ಮೋಸ ನಡೀತಾ ಇದ್ರು ಕೂಡ ಪ್ರಭುತ್ವ ಎಷ್ಟೇ ಮೋಸ ಮಾಡ್ತಿದ್ರು ಕೂಡ ಅದನ್ನ ಲೆಕ್ಕಿಸಿಟ್ಕೊಳ್ಳದೆ ಅದನ್ನ ದುಡಿಯುವಂತನೇ ಕಾಯಕ ಮಾಡ್ಕೊಂಡು ಅನ್ನ ಹಾಕೋ ಸಂಸ್ಕೃತಿ ರೈತರದು. ಈ ಕೇಂದ್ರ ಈ ಪ್ರಕೃತಿಯ ಹಿಂಸೆಗಳನ್ನು ತಗೊಳ್ಳಬಲ್ಲರು, ಪ್ರಕೃತಿಯಿಂದ ಆಗುವಂತ ವ್ಯತಿರೇಕ್ತವನ್ನು ಎದುರಿಸಬಲ್ಲರು, ಈ ಕೇಂದ್ರ ಸರ್ಕಾರದ ದಮನಕ್ಕೆ ನಿಲ್ಲಿಸಬಲ್ಲ ದೊಡ್ಡ ತಿರುವಳಿ ಆಗುತ್ತೆ ಸರ್. ಥ್ಯಾಂಕ್ ಯು ನೀವು ನಿಮ್ಮ ಅನುಭವವನ್ನು ಹಂಚಿಕೊಂಡದಕ್ಕಾಗಿ. ದೆಹಲಿಯಲ್ಲಿ ಮುಖ್ಯವಾಗಿ ರೈತರ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಬಂದು ಜೊತೆಗೆ ಮತ್ತೆ ಕರ್ನಾಟಕದಲ್ಲಿ ರೈತರನ್ನು ಕೂಡಿಸಿಕೊಂಡು ಈ ಒಂದು ಚಳವಳಿಗೆ ಬೆಂಬಲವಾಗಿ ನಿಂತ ಇರುವ ನಿಮ್ಮ ಮಾತುಗಳನ್ನು ನಾವು ಕೇಳಿದ್ದೇವೆ. ಸೊ ನಿಮ್ಮ ಈ ಒಂದು ಮಾತುಕತೆಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಎಸ್ ಇದು ಯಾದವ್ ಶೆಟ್ಟರೆ ಮತ್ತು ಓಸ್ವಾಲ್ಡ್ ಅವರೇ ಮತ್ತೆ ಹಿರಿಯ ಕರ್ನಾಟಕದ ರೈತ ಮುಖಂಡರು ಮಾತಾಡಿದ ಮಾತನ್ನು ಕೂಡ ಕೇಳಿಕೊಂಡಿದ್ದೀರಿ. ನಮ್ಮ ಪ್ರತಿಭಟನೆ ಅದು ಅಚಲ ಅಂತ ಹೇಳ್ತಾ ಇದ್ದಾರೆ. ಈಗ ನೀವು ಇಬ್ಬರು ಹೇಳ್ಬೋದು ಏನು ಕರ್ನಾಟಕದಿಂದ ಯಾವ ರೀತಿ ಇದಕ್ಕೆ ಬೆಂಬಲವನ್ನು ಗೂಡಿಸಲಿಕ್ಕೆ ನಿಮ್ಮ ಸಂಘಟನೆಗಳು, ಪ್ರಾಂತ ರೈತ ಸಂಘ ಇರ್ಬೋದು ಅಥವಾ ಕರ್ನಾಟಕ ರಾಜ್ಯ ರೈತ ಸಂಘ ಇರ್ಬೋದು ಕೆಲಸ ಮಾಡ್ತಾ ಉಂಟು ನೋಡಿ. ಇದು ಬರೇ ಒಂದು ಆಂದೋಲನ ಅಲ್ಲ. ಇವತ್ತು ನೋಡಿ ನಮ್ಮ ಅಧ್ಯಕ್ಷರು ಕೂಡ ಹೇಳಿದರು ಬಡಕಲಪುರ ನಾಗೇಂದ್ರ, ಇವತ್ತು ಇದು ನಮ್ಗೆ ಮತ್ತೆ ಇದು ಭೂಮಿ ಒಂದು ಪ್ರಕೃತಿ ಆಂದೋಲನ ಅಂತ ಹೇಳ್ಬೋದು. ಯಾಕಂದ್ರೆ ನೋಡಿ ಭೂಮಿಗೆ ಈ ಪ್ರಪಂಚದ ಪ್ರಕೃತಿಗೆ ಹತ್ತಿರವಾಗಿ ಇರುವಂತ ಒಂದು ರೈತ. ಯಾವುದೇ ಕಾರ್ಪೊರೇಟ್ ಸಂಸ್ಥೆ ಇವತ್ತು ಬಂದ್ರೆ ಕಾರ್ಪೊರೇಟ್ ಸಂಸ್ಥೆಗೆ ಮತ್ತೆ ಈ ಭೂಮಿಗೆ ಸಂಬಂಧ ಇಲ್ಲ. ಇವತ್ತು ಇದನ್ನು ಕಸಿದುಕೊಂಡು ಕಾರ್ಪೊರೇಟ್ ಸಂಸ್ಥೆಗಳ ಕೈಯಲ್ಲಿ ಕೊಡುವಂಥದ್ದು ಇಂಥದ್ದೊಂದು ನಿರ್ಧಾರವನ್ನು ತಗೊಳ್ಬೇಕಾದ್ರೆ ಎಷ್ಟು ಒಂದು ಇವರಿಗೆ ದುರಾಂಕಾರ ಬೇಕು. ಈ ದುರಾಂಕಾರಕ್ಕೆ ನಾವು ಏನಂತ ಕರೀಬೇಕು ಇವರಿಗೆ, ಅದನ್ನು ಜನರು ನಿರ್ಧಾರ ಮಾಡಬೇಕು. ಮುಂದಿನ ದಿನಗಳಲ್ಲಿ ಇದಕ್ಕೆ ಜನರು ನಿರ್ಧಾರ ಮಾಡಬೇಕು. ಇದು ಯಾದವ್ ಶೆಟ್ಟಿ ಅವರ ಕೊನೆಯದಾಗಿ ನಾವು ಮೊದಲೇ ಹೇಳಿದಂತೆ ಈ ಕೇಂದ್ರ ಸರ್ಕಾರದಿಂದ ಮಸೂದೆಗಳು ಇದು ಮರಣ ಶಾಸನ ಎನ್ನುವುದಕ್ಕೆ ಯಾವುದೇ ರೀತಿ ಅನುಮಾನ ಇಲ್ಲ. ಅದು ಕೇವಲ ರೈತ ಸಂಘದ ಬೇಡಿಕೆ ಅಂತಲ್ಲ, ಈ ದೇಶದ ಬೇರೆ ಬೇರೆ ತಜ್ಞರುಗಳು ಹೇಳಿದಂತ ಮಾತು ಮತ್ತು ತಿಳಿದಂತ ಮಾತು. ಈಗ ಇದನ್ನು ಹತ್ತಿಕ್ಕುವ ನೆಲೆಯಲ್ಲಿ ಅದು ಏನು ಇವರು ಬೇಡಿಕೆ ಇಟ್ಟಿದ್ದಾರೆ, ಆ ಬೇಡಿಕೆ ಯಾಕೆ ಸರಿ ಇಲ್ಲ ಅದನ್ನು ಹೇಳುವುದಿಲ್ಲ. ಬದಲಾಗಿ ಬೇರೆ ರೀತಿಯಲ್ಲಿ ಎಲ್ಲ ಇದರ ಮೇಲೆ ಈ ಚಳವಳಿ ಬಗ್ಗೆ ಅಪಪ್ರಚಾರ ಮಾಡುವುದು, ಸುಳ್ಳು ಹೇಳುವುದು. ಕರ್ನಾಟಕದಲ್ಲಿ ನಾವೀಗ ಕರ್ನಾಟಕದಲ್ಲಿ ಆದರೆ ದೇಶದ ಜನತೆ ಅಪಪ್ರಚಾರವನ್ನು ತುಂಬಾ ದಿವಸ ನಂಬಲಿಲ್ಲ. ಈಗ ನಾವು ರೈತರ ಜೊತೆಗೆ ಮಾತಾಡ್ತೇವೆ ಮಾತುಕತೆ ಅಂತ ಕರ್ನಾಟಕದಲ್ಲಿ ನಾವು ಬಹಳಷ್ಟು ತಯಾರಿ ಮಾಡಿದ್ವಿ. ಈಗಾಗಲೇ ನಮ್ದು ಒಂದು ಟೀಮು 2 ಸಲ ಹೋಗಿ ಬಂದಿದ್ದಾರೆ. ಪುನಃ 7-8 ತಾರೀಕು ಇನ್ನೊಂದು ಟೀಮ್ ಹೋಗಿ 150 ಮಂದಿ ಟೀಮ್ ಹೋಗ್ತದೆ ಮತ್ತು ಬೇರೆ ಬೇರೆ ರಾಜ್ಯದಿಂದ ಟೀಮ್ ಹೋಗ್ತದೆ. ಮತ್ತು ಇಲ್ಲಿ ನಾವು ಏನು ಚಳವಳಿ ಮಾಡಿದೆ, ಈಗ ದೇಶದಲ್ಲಿ ಸುಮಾರು 542 ಸಂಘಟನೆ ಒಟ್ಟು ಸೇರಿದೆ. 542 ಸಂಘಟನೆ ಹೆಚ್ಚು ಆಗ್ತದೆ. ಕರ್ನಾಟಕದಲ್ಲಿ ಕೂಡ ನಾವು ಯಾವಾಗ ಚಳವಳಿ 9 ರೈತ ಸಂಘಟನೆಯಲ್ಲಿ ಸೇರಿದೆ, 9 ರೈತ ಸಂಘಟನೆ. ಈಗ ಅದು ವಿಸ್ತರಣೆ ಆಗ್ತದೆ. ಆದ್ದರಿಂದ ನಮಗೆ ವ್ಯಾಪಕವಾಗಿ ಜನರಿಗೆ ಒಂದಷ್ಟು ಮಟ್ಟಿಗೆ ತಿಳುವಳಿಕೆ ಕೊಡ್ಲಿಕ್ಕೆ, ಜಾಗೃತಿ ಮೂಡಿಸಿ ನಾವು ಸನ್ನದ್ಧರಾಗಿದ್ದೇವೆ ಮತ್ತು ಇಲ್ಲಿವರೆಗೆ ಸ್ವಲ್ಪ ಮಟ್ಟಿಗೆ ಏನು ಹೇಳುವೆ. ಕೊನೆಯದಾಗಿ ಬಿಜೆಪಿಯವರು ಇಲ್ಲ ಎಲ್ಲ ಮಸೂದೆಗಳು ಭಾರಿ ಚೆನ್ನಾಗಿದೆ, ಒಳ್ಳೆಯದಾಗಿದೆ, ನಾವು ಕೂಡ ಜನರಿಗೆ ತಿಳುವಳಿಕೆ ಮೂಡಿಸ್ತೇವೆ, ಭಾಷಣ ಮಾಡ್ತೇವೆ, ಬ್ಲಾಕ್ ಮೀಟಿಂಗ್ಗಳನ್ನು ಮಾಡ್ತೇವೆ ಅಂತೆಲ್ಲ ಹೇಳ್ಕೊಂಡು ಮಾಡ್ತಾ ಇದ್ದಾರೆ. ಅವ್ರು ನಿರ್ದಿಷ್ಟವಾಗಿ ಹೇಳೋದಿಲ್ಲ. ನೋಡಿ, ನಾನು ಹೇಳೋದು ಒಬ್ಬ ಸಂಘ ಪರಿವಾರದ ಯಾವುದೇ ಕಾರ್ಯಕರ್ತನಿಗೆ, ಬಿಜೆಪಿಯ ಕಾರ್ಯಕರ್ತನಿಗೆ ನಾನು ಮನವಿ ಮಾಡಿಕೊಳ್ಳುವುದೇನಂತ ಹೇಳಿದ್ರೆ, ನಾವು ಇವತ್ತು ಇದೇನು ತಪ್ಪು ಅಂತ ಪ್ರತಿಪಾದನೆ ಮಾಡುವ ಮಾತುಗಳು ನೀವು 2012ರ ಪಾರ್ಲಿಮೆಂಟ್ರಿ ಭಾಷಣ ಇದರಲ್ಲಿ ನೀವು ಸುಷ್ಮಾ ಸ್ವರಾಜ್ ಮಾತಾಡಿದ ಮಾತನ್ನು, ನರೇಂದ್ರ ಮೋದಿಯವರು ಮಾತಾಡಿದ ಮಾತನ್ನು, ಅರುಣ್ ಜೇಟ್ಲಿ ಅವರ ಮಾತನ್ನು, ಈಗ ಕಷ್ಟ ಇಲ್ಲ ಎಲ್ಲ ಸಿಗ್ತದೆ, ಆ ಭಾಷಣ ಕೇಳಿ ಮೊದಲು. ಆ ಕೇಳಿದ ನಂತರ ಅವರು ಯಾವ ರೀತಿ APMC ನಲ್ಲಿ ಇದ್ದಾಗ ಅದರ ಸಮಸ್ಯೆ ಬಗ್ಗೆ ಬಹಳ ವಿವರವಾಗಿ ಹೇಳಿದ್ದಾರೆ, ಅದನ್ನು ಮೊದಲು ಅರ್ಥ ಮಾಡಿಕೊಳ್ಳಿ. ಅದನ್ನು ತಿಳಿದು ನಂತರ ನೀವು ಹೇಳಿ.
ಅವ್ರು ನಿಮ್ಮದೇ ಅವರದೇ ಸಂಘ ಪರಿವಾರದೇ ಕಿಸಾನ್ ಸಂಘ ಕೂಡ ಇದನ್ನು ವಿರೋಧ ಮಾಡಿದೆ. ಹೌದು, ಸಂಘ ಪರಿವಾರದ ಕಿಸಾನ್ ಸಂಘಗಳು ವಿರೋಧ ಮಾಡಿದೆ. ಅವ್ರು ಬಹಿರಂಗವಾಗಿ ಹೇಳಿಕೊಳ್ತಾ ಇಲ್ಲ ಅಷ್ಟೇ. ಬಂದು ಓಸ್ವಾಲ್ಡ್ ಅವರೇ ಕೊನೆಯದಾಗಿ ಈಗ ನೋಡಿ, ಬಿಹಾರದಲ್ಲಿ 2006ರಲ್ಲಿ ಇದನ್ನು APMC ರದ್ದು ಮಾಡಿದ್ದಾರೆ. ಅಲ್ಲಿ ಪರಿಸ್ಥಿತಿ ಏನು ಅಂತ ತಮ್ಗೆಲ್ರಿಗೂ ಇವತ್ತು ಪ್ರಧಾನಮಂತ್ರಿ ಅವರು ಪದೇ ಪದೇ ಸುಳ್ಳುಗಳನ್ನ ಹೇಳ್ತಾ ಇದ್ದಾರೆ. ನಾವು ಸ್ವಾಮಿನಾಥನ್ ಆಯೋಗದ ರಿಪೋರ್ಟ್ ಅನ್ನು ಜಾರಿ ಮಾಡಿದ್ದೇವೆ ಅಂತ. ಯಾವ್ದು ಜಾರಿ ಮಾಡಿದ್ರು? A2+FL ಅದನ್ನು ಜಾರಿ ಮಾಡಿದ್ರು. ನಾವು ಕೇಳಿದ್ದು ಯಾವುದು? C2+50 ಹೇಳಿದ್ದು. ಉತ್ಪಾದನಾ ವೆಚ್ಚದ ಮೇಲೆ 50% ಲಾಭ ಕೊಡ್ಬೇಕು. ಇವತ್ತು ಕೇರಳದ ಬಗ್ಗೆ ಪ್ರಧಾನಿ ಮಾತಾಡಿದ್ದಾರೆ ನೋಡಿ. ಕೇರಳದಲ್ಲಿ 1 ಕ್ವಿಂಟಲ್ ಭತ್ತಕ್ಕೆ ಎಷ್ಟಿದೆ ಕೇಳಿ, ಯಾರ ತರದ್ದು ಕೇಳಿ. ಇಲ್ಲಿ ಎಷ್ಟಿದೆ? ಇಲ್ಲಿ ಭತ್ತ ಖರೀದಿ ಕೇಂದ್ರ ಓಪನ್ ಮಾಡಿದ್ದಾರೆ. ಭತ್ತ ಅಲ್ಲಿಗೆ ರೈತರು ಭತ್ತವನ್ನು ಕೊಂಡು ಹೋಗ್ತಾ ಇಲ್ಲ. ಕೇರಳದಲ್ಲಿ 1,000 ರೂಪಾಯಿ ಜಾಸ್ತಿ ಇದೆ, ಅಂದ್ರೆ ಹೆಚ್ಚು ಇದೆ. ಮತ್ತು ಕೇರಳ ಸುಮಾರು 26 ತರಕಾರಿಗಳಿಗೆ ಬೆಂಬಲ ಬೆಲೆ ಕೊಟ್ಟಿದೆ. ಇದು ಕೇರಳದ ಒಂದು ವ್ಯವಸ್ಥೆಗೂ ಇದನ್ನು ತುಲನೆ ಮಾಡ್ಬೇಕು. ನಾನು ಯಾವುದೇ ಒಬ್ಬ ಬಿಜೆಪಿ ಕಾರ್ಯಕ್ರಮವನ್ನು ಮಾಡಬಹುದು. ಕೇರಳದಲ್ಲಿರುವಂತ ತರಕಾರಿ ಉತ್ಪಾದನೆಗಳಿಗೆ ಮತ್ತು ರಬ್ಬರ್ ಬೆಳೆಗಳಿಗೆ ಅಥವಾ ಭತ್ತ ಬೆಳೆಗಾರರಿಗೆ ಯಾವ ರೀತಿ ಬೆಂಬಲ ಇದೆ ಅನ್ನೋದನ್ನು ನೀವಿರುವ ಬಿಜೆಪಿ ಸರ್ಕಾರದಲ್ಲಿ ಇದೆಯಾ, ಅಥವಾ ನೀವು ಕೊಡುವ ಕೇಂದ್ರ ಸರ್ಕಾರದ ಭತ್ತಕ್ಕೆ ಕೊಡುವ ಇದು ಅದು ನಿಜವಾಗಿ ವೈಜ್ಞಾನಿಕವಾಗಿ ಇದೆಯಾ? ಕೇರಳದಲ್ಲಿ ಇರುವ ನೈತಿಕತೆ ನಿಮ್ಗೆ ಇದೆಯಾ? ಕೇರಳ ಸರ್ಕಾರದವರು ಇವತ್ತಲ್ಲ, 7-8 ವರ್ಷಗಳ ಮೊದಲೇನೆ ಏನೋ ಒಂದು ಹೆಕ್ಟೇರ್ನಲ್ಲಿ ಭತ್ತ ಬೆಳೀತಾರಂತ ಹೇಳಿದ್ರೆ ರೈತನಿಗೆ 6,000 ರೂಪಾಯಿ ಕೊಡ್ತಾ ಇದ್ರು. ಯಾವಾಗ? 5-6 ವರ್ಷಗಳ ಮೊದಲೇ ಆರಂಭಿಸಿದ್ರು. ಎಸ್. ಸೊ ಸುಮ್ಮನೆ ಟೀಕೆ ಮಾಡೋದು ಅಷ್ಟು ಸುಲಭ. ಆದರೆ ವಾಸ್ತವದಲ್ಲಿ ಏನು ನಮ್ಮ ಕರ್ನಾಟಕ ಸರ್ಕಾರನೋ ಅಥವಾ ಕೇಂದ್ರ ಸರ್ಕಾರನೋ ಜಾರಿ ಮಾಡೋದಕ್ಕಿಂತ ಮೊದಲೇ ಜಾರಿ ಮಾಡಿದ್ದಾರೆ. ಖಂಡಿತವಾಗಿ ನೋಡಿ, 26 ತರಕಾರಿ ಖಂಡಿತವಾಗಿ ಈ ಹೋರಾಟ ಇದನ್ನು ನಿಲ್ಲಿಸುವ ವಿಚಾರನೇ ಇಲ್ಲ. ಏನು ಇವರು 3 ಕಾಯ್ದೆಗಳನ್ನು ಹಿಂಪಡೆಯುತ್ತಾರೆ, ಆ ದಿವಸ ಮಾತುಕತೆನೂ ಅಗತ್ಯವಿಲ್ಲ ಅಂತ ನಮ್ಮ ದೆಹಲಿಯ ನಾಯಕರುಗಳು ಹೇಳಿದ್ದಾರೆ. ಸ್ಟಾರ್ಟಿಂಗ್ ಹೇಳಿದ್ದಾರೆ, ಏನು ನಮಗೆ ಮಾತುಕತೆನೂ ಬೇಡ, ನೀವು ಯಾವಾಗ ಅದನ್ನು ಹಿಂಪಡೆಯುತ್ತೀರಿ ನಾವು ಬರ್ತದೆ ಚಳವಳಿ. ಥ್ಯಾಂಕ್ ಯು. ನಾವು ಈ ಒಂದು ಸಂವಾದವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾನು ಏನು ರೈತ ಮುಖಂಡರಾಗಿರುವಂಥ ಕರ್ನಾಟಕ ಪ್ರಾಂತ ರೈತ ಸಂಘದ ಉಪಾಧ್ಯಕ್ಷರಾಗಿರುವಂಥ ಯಾದವ್ ಶೆಟ್ಟಿ ಅವರಿಗೆ ಪ್ರೀತಿಯ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ರೈತ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿರುವಂಥ ಓಸ್ವಾಲ್ಡ್ ಪ್ರಕಾಶ್ ಫರ್ನಾಂಡಿಸ್ ಅವರಿಗೆ ಕೂಡ ಪ್ರೀತಿಯ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಿದ್ದೇನೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಕರ್ನಾಟಕ ಐಕ್ಯ ಹೋರಾಟ ಸಮಿತಿಯ ಮುಖಂಡರಾಗಿರುವಂಥ ಗುರುಪ್ರಸಾದ್ ಕೆರೆಕೋಡ ಅವರು ಮಾತಾಡಿದ್ದಾರೆ. ಅವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಣೆ ಮಾಡ್ತೇನೆ. ಜೊತೆಗೆ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾಗಿರುವಂಥ ಬಡಗಲಾಪುರ ನಾಗೇಂದ್ರ ಅವರು ಕೂಡ ಮಾತಾಡಿದ್ದಾರೆ. ಅವರಿಬ್ಬರು ಕೂಡ ಅಲ್ಲಿ ಏನು ರೈತರ ಈ ಒಂದು ಪ್ರತಿಭಟನೆಗೆ ಭೇಟಿ ಕೊಟ್ಟು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಬಂದವರು, ಅಲ್ಲಿಯ ಅನುಭವವನ್ನು ಕೂಡ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಸೊ ಅವರಿಗೆ ಕೂಡ ನಾನು ಧನ್ಯವಾದವನ್ನು ಸಮರ್ಪಣೆ ಮಾಡಿ ಮತ್ತೆ ರೈತರ ಮಾತುಕತೆ ಜನವರಿ 8ಕ್ಕೆ ಮುಂದುವರಿಯುತ್ತೆ ಅಥವಾ ನಡೆಯುತ್ತೆ. ನೋಡುವ ಆ ದಿವಸ ಏನಾಗುತ್ತೆ ಅನ್ನೋದನ್ನು ನೋಡುವ. ಅಷ್ಟರ ತನಕ ಏನು ರೈತರ ಈ ಒಂದು ಹೋರಾಟಕ್ಕೆ ಒಂದು ಮಾಧ್ಯಮವಾಗಿ ಏನು ನಿಮ್ಮ ರೈತರು ಹೇಳ್ತಾರೆ, ರೈತ ಸಂಘಟನೆಗಳು ಹೇಳಿದೆ, ನಾವು ನಮ್ಮ ನೈತಿಕ ಬೆಂಬಲ ಖಂಡಿತವಾಗಿಯೂ ಇದೆ ಮತ್ತು ಅದು ನಮ್ಮ ಧರ್ಮ ಅಂತ ಕೂಡ ತಿಳ್ಕೊಂಡಿದ್ದೇವೆ. ಇಷ್ಟು ಹೇಳಿ ಈ ಒಂದು ಮಾತುಕತೆಯನ್ನು ಇಲ್ಲಿ ಸಮಾಪನ ಮಾಡ್ತಿದ್ದೇನೆ. ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.